ದುರ್ಗಾಂಬಿಕೆಯ ಬಳಗುಂಡು ಭಕ್ತಿಯೊಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಮ್ಮುಣಿದಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ಪಾಣಿಯರ ಪಾದಾಂಬುಜಗೆ ಬುಡಮಡುತ್ತ ವರ್ಣಿಪೆನಿ ಕಥಾಮೃತವ ಸರ್ವ ಭಯ ವಿನಾಶಿನಿಯೇ ಕರುಣದಿಕಾಯೇ ದಯ ಸಗರೆ ಭಕ್ತಿಯಿಂದ ಪದದುಯವನ್ನು ಮರೆಗೊಂಡೆ ಪತಿ ಮುದದಿಂದ ವಾದಿಮಾಯೇ ಅಮ್ಮ ತಾಯೇ ಶಬ್ದ ಬ್ರಹ್ಮಮಯಿ ಚರಾಚರಮಯಿ ಜ್ಯೋತಿರ್ಮಯಿ ವಾಂಗ್ಮಯಿ ನಿತ್ಯಾನಂದಮಯಿ ನಿರಂಜನಮಯಿ ತತ್ವಮಯಿ ಚಿನ್ಮಯಿ ತತ್ವಾತೀತಮಯಿ ಪರಾತ್ಪರಮಯಿ ಮಾಯಾಮಯಿ ಶ್ರೀಮಯಿ ಸರ್ವೈಶ್ವರ್ಯಮಯಿ ಸದಾಶಿವಮಯಿ ಮಾಂಪಾಹಿ ಜಗದಂಬಿಕೆ. ಅಮ್ಮ, ನೀನೇ ನೀಡಿದ ಜ್ಞಾನದಿಂದ ಮೂಡಿದ ಸ್ತುತಿ ಕವನವನ್ನು ನಿನ್ನ ಪದತಲದಲ್ಲಿ ಸಮರ್ಪಿಸಿದ್ದೇನೆ ತಾಯಿ. ಕ್ಷಣ ಹೊತ್ತಿನ ಮೊದಲು ಅಂಬಾ ಎಂಬ 2 ಅಕ್ಷರಗಳನ್ನು ಉಚ್ಚರಿಸುತ್ತಾ ಈ ನೀರ ಮೇಲೆ ನಾವು ಅಲೆಯುತ್ತಾ ಇದ್ದೆವು. ಆಗಲೇ ಅಶರೀರವಾಣಿಯಾಯಿತು. ಅದರ ಆದೇಶದಂತೆ ನಿನ್ನನ್ನು ಭಕ್ತಿಯಿಂದ ಭಜಿಸಿದಾಗ ಈ ದಿವ್ಯ ರೂಪದಿಂದ ಕಂಗೊಳಿಸಿದ್ದೀಯ. ಕಂಗಳ ಕೊನೆಯಲ್ಲಿ ಕರುಣೆಯ ರಸವನ್ನು ಸೂಸಿ ಅಭಯ ಹಸ್ತವನ್ನು ಹಿಡಿದೆತ್ತಿ ಮುಗುಳ್ನಗುತ್ತಿರುವ ನಿನ್ನನ್ನು ನೋಡುವಾಗ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ನಮ್ಮ ಭಕ್ತಿಯ ಕರೆಗೊಲಿದು ಬಂದೆಯಾ ತಾಯಿ. ನೀನು ಭಕ್ತಾಭೀಷ್ಟ ಫಲಪ್ರದಾಯಕಿ, ನೀನು ದಯಾಸಾಗರೆ. ಅನನ್ಯ ಭಕ್ತಿಯಿಂದ ದ್ವಂದ್ವಾತೀತಳಾದಂತಹ ನಿನ್ನ ಪಾದ ದ್ವಂದ್ವವನ್ನು ಮರೆಗೊಂಡಿದ್ದೇವೆ. 2 ಕೈಗಳನ್ನು ಜೋಡಿಸಿ ಶಿರದ ಮೇಲಿರಿಸಿ ನಿನ್ನನ್ನು ಸ್ತುತಿಸುತ್ತಾ ಇದ್ದೇವೆ.
ಎರಡು ಕೈಗಳನ್ನು ಬಿಡಿಸಿ ನಿನ್ನ ಪದತಲದಲ್ಲಿರಿಸಿ ಬೇಡಿಕೊಳ್ಳುತ್ತಾ ಇದ್ದೇವೆ. ರಕ್ಷಿಸು 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 ಓ ಜನನಿ. ಯಾದಗೆ ಜನೋಮವಾಣಿತ್ತೆ ಅಮ್ಮ ಯಾತಗೆ ಜನುಮವನಿತ್ತಿ ನಮಗೆ ತರ ಕಾರ್ಯಗಳೇನುಂಟು ಮಾತೆ ನೀನಿಲೂತ ಸಕಲವನು ನೀನಿಲೂತ ಸಕಲವನು ಸಂಪ್ರೀತಿಯಲ್ಲಿ ರಕ್ಷಿಸಬೇಕು ನಮ್ಮವನು. ಜಯತು ಜಯತು ಆದಿಮಾಯೇ ಮಾಯೇ ತಾಯೇ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಜಯ 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 ಓ ಜಗಜ್ಜನನಿ. ತುಂಬಿದಂತಹ ಅಂಬುದಿ ಆವರಿಸಿದಂತಹ ಕಾರಗತ್ತಲೆ ಈ ತನ್ಮಧ್ಯೆ ನಮ್ಮೂವರ ಆವಿರ್ಭಾವ. ನಾವ್ಯಾರೆಂಬಂತಹ ತರ್ಕ ಆ ವೇಳೆಗೆ ನಮ್ಮ ಕರ್ಣಗಳಿಗೆ ಕೇಳಿಸಿದಂತಹ ನಿನಾದ ಆ ಊ ಮಾ ಕಾರಗಳಿಂದ ಕೂಡಿದಂತಹ ಓಂಕಾರ ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಯಲ್ಲಿ ನಿನ್ನದ್ದಾದಂತಹ ದಿವ್ಯ ದರ್ಶನ. ಅಮ್ಮ ನಿನ್ನಲ್ಲೇ ಯಾಚಿಸ್ತಾ ಇದ್ದೇವೆ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾ ಅಂತ ಘನ ಕಾರ್ಯಗಳಾದರೂ ಯಾವುದು ಎಲ್ಲವನ್ನರುವುದರ ಮುಖೇನ ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಓ ತಾಯಿ ನೀನಲ್ಲದೆ ಅನ್ಯರಾರಿಯರೋ ಅಮ್ಮ ನೀನಲ್ಲದೆ ಅನ್ಯರಾರಿಗರು ನಮ್ಮ ಸಾನುರದೊಡುಳು ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ತಾಯೇ ನೀರಿದು ಜ್ಞಾನ ಉರಿದೆ ಕೃಪೆಯುಳು. ಜಯತು ಜಯತು ಆದಿಮಾಯೇ ತಾಯೇ ಓ ಜಗದಾದಿ ಮಾಯಿ, ನಿನ್ನನ್ನು ಕೊಂಡಾಡುವರಿ ಪದಗಳೇ ಸಾಲದಮ್ಮ. ಸರ್ವನಾದವಾಗಿಯೂ ಶಬ್ದವಾಗಿಯೂ ಮಂತ್ರವಾಗಿಯೂ ತಂತ್ರವಾಗಿಯೂ ಸತ್ವವಾಗಿಯೂ
ತತ್ವವಾಗಿಯೂ ಕಾಣಿಸಿಕೊಂಡನು ನೀನೇ ಆಗಿದ್ದಿ. ಚೇತನ ಅಚೇತನನ್ನು ಮೀರಿ ನಿಂತಳು ಕೂಡ ನೀನೇ ಆಗಿದ್ದಿ. ಬಟ್ಟಿ ಎರಿದಿ ಬಳಲುತ್ತಿರುವಂತ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟು ನೀನೇ ಆಗಿದ್ದಿ. ಅಜ್ಞಾನದಿಂದ ತತ್ತರಿಸುವಂತ ನಮಗೆ ಸುಜ್ಞಾನದ ಸುಜ್ಯೋತಿಯನ್ನು ಕರುಣಿಸಿದಿ ತಾಯಿ. ಈ ಜಲದ ಮೇಲೆ ನೀನಲ್ಲದೆ ಅನ್ಯರು ನಮ್ಮನ್ನು ರಕ್ಷಣೆ ಮಾಡುವರು ಯಾರಿದ್ದಾರೆ? ಯಾಕೆ ನಮ್ಮ ಸೃಷ್ಟಿ ಆಯಿತು? ಮುಂದಕ್ಕೆ ನಾವು ಮಾಡಬೇಕಂತ ಕಾರ್ಯವಾದರೂ ಯಾವುದು? ಸಕಲವನ್ನು ತಿಳಿಸಿ ನಮ್ಮನ್ನು ಉತ್ತರಿಸಬೇಕು ತಾಯಿ. ಹರಿಯ ಕಮ್ಮಾರಿಂದಿರಿಸಿ ನಾಮವ ಹರುಷದಿ ಮೋರಿಗೆ ಇರುವುದು ನಿಮ್ಮಿಂದ ಗಣ ಕಾರ್ಯ ಮಂದಿರಾಗಿಯೇ ಒರೆದ ಮೇಲದ ನಿಮಗೆ ತುಂಬಿದ ಅಂಬುದಿಯಲ್ಲಿ ದಿಕ್ಕು ಕಾಣದೆ ಕಂಗೆಟ್ಟಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿ. ಆ. ಆದಿ ಮಧ್ಯಂತರಹಿತಳಾದಂತಹ ನಾನೇ ನಿಮ್ಮ ಜನನಿ, ನಿಮ್ಮ ಸೃಷ್ಟಿಗೆ ಕಾರಣೀಭೂತಲೇ ನಾನಾಗಿದ್ದೇನೆ. ಆದ್ದರಿಂದಲೇ ಲೋಕ ಮುಂದಕ್ಕೆ ನಿಮ್ಮನ್ನು ಗುರುತಿಸುವುದಕ್ಕಾಗಿ ನಿಮಗೊಂದು ಹೆಸರನ್ನಿರಿಸುತ್ತೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವಂತಹ ನೀನೇ ಬ್ರಹ್ಮ, ನೀಲವರ್ಣದಿಂದ ಕಂಗೊಳಿಸುತ್ತಿರುವಂತಹ ನೀನೇ ವಿಷ್ಣು, ಮಹಾಪ್ರಸಾದ ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾಗಿರುವಂತಹ ನೀನೇ ಈಶ್ವರ. ಧನ್ಯನಾದಿ ತಾಯಿ. ಮಕ್ಕಳೇ, ನಿಮ್ಮ ಸೃಷ್ಟಿಗೆ ಬಲವಾದ ಕಾರಣವೇ ಇದೆ. ನಿಮ್ಮಿಂದ ಒಂದು ಘನ ಕಾರ್ಯವಾಗಬೇಕು. ಹೋದ ಕಲ್ಪದಿಲಯವಾದ ಪ್ರಪಂಚವ ಮೋದದ ಸೃಜಿಸುವರೇ ಕಾಯ್ದು ಮೇಣದ ಲಯಗೊಳಿಸುವ ಹದನಗೆ ಆದಿರಿ ಹೋದರೆ ಹೋದ ಕಲ್ಪದಿಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕೆಂಬಂತಹ ಸಂಕಲ್ಪವನ್ನು ಹೊತ್ತಿದ್ದೇನೆ. ಆ ಕಾರಣಕ್ಕಾಗಿ ನಿಮ್ಮ ಮೂವರ ಜನನವಾಯಿತು. ಆದ್ದರಿಂದಲೇ ನಿಮಗಿರುವುದಕ್ಕೊಂದು ಕ್ಷೇತ್ರವನ್ನು, ಮಾಡುವುದಕ್ಕೊಂದು ಕೆಲಸವನ್ನು, ಅದಕ್ಕನುಸಾರವಾಗಿ ಒಂದು ಗುಣವನ್ನು ನಾನೇ ಅನುಗ್ರಹಿಸುತ್ತೇನೆ. ಪಾಲಿಸಬೇಕಮ್ಮ. ಸತ್ವ ರಾಜಸ ತಮ್ಮ ಬೆನ್ನು ತಿರ್ಪಾಡಿನವರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ಕಾಣುವ ಸಾತ್ವಿಕ ವ್ಯಕ್ತಿಯು ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾದಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು ಮಗನೇ. ಮಗನೇ ವಿಷ್ಣು, ವಿಶ್ವಾತ್ಮಿಕ ಸಾತ್ವಿಕ ಗುಣಭರಿತನಾದಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡ. ಸರಿಯಮ್ಮ. ಮಗನೇ ಮಹೇಶ್ವರ, ಮಾತೆ. ತಾಮಸ ಗುಣಭರಿತನಾದಂತಹ ನೀನು ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು ಮಗನೇ. ಮಹದಾಜಿಯಮ್ಮ. ಕಂದಮ್ಮಗಳಿರ, ಅಮ್ಮ. ನಾ ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ನೆರವೇರಿಸಿಕೊಂಡು ಬನ್ನಿ. ಅಮ್ಮ, ನಮ್ಮ ಮೊರೆಯ ಕರೆಯನ್ನು ಕೇಳಿ ಬಂದವಳು ನೀನು. ಎಲ್ಲಿಂದ ಬಂದೆ ಎಂಬುದು ಗೊತ್ತಿಲ್ಲ, ಇನ್ನಲ್ಲಿಗೆ ನೀನು ಹೋಗುತ್ತಿ ಎಂಬುದನ್ನು ನಾವು ತಿಳಿದವರಲ್ಲ. ಗುರುತರವಾದ ಹೊಣೆಯನ್ನು ನೀನು ನಮಗೆ ನೀಡಿದ್ದಿ. ನಿಜ. ಕಾರ್ಯ ಸಂಬಂಧವಾಗಿ ನಾವು ಮುಂದೆ ಸಾಗಬೇಕಾಗಿದೆ. ಆದರೆ ಒಂದು ಸಂದೇಹ ನಮ್ಮನ್ನು ಕಾಡುತ್ತಾ ಇದೆ ತಾಯಿ. ಏನದು? ನಮಗೇನಾದರೂ ಕಷ್ಟ ಬಂದರೆ ಕಷ್ಟ ಬಂದರೆ ಕಷ್ಟ ಒಟ್ಟು ಸಂದರ್ಶನವ ಇಷ್ಟದಿ ಪುರಿವಿನಿಂದ ಬಯಲು ಪಟ್ಟಣದ ತ್ರಿಮೂರ್ತಿಗಳೇ, ಅಮ್ಮ. ನಾ ಕೊಟ್ಟಿರುವಂತಹ ಕೆಲಸವನ್ನು ನೀವು ಭಕ್ತಿಯಿಂದಲೇ ನೆರವೇರಿಸಿಕೊಂಡು
ಬರುತ್ತಿರುವಂತಹ ಸಂದರ್ಭ. ನಿಮಗೆ ಕಷ್ಟ ಬಂತು ಎಂದಾದರೆ ಯಾರೂ ಭಯ ಪಡಬೇಡಿ. ಅನನ್ಯ ಭಕ್ತಿಯಿಂದಲೇ ನನ್ನನ್ನು ಪೂಜಿಸಿದ್ದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾನೇ ಬಂದು ನಿಮ್ಮನ್ನು ಕಾಪಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಮಾತೆಯ ಅನುಗ್ರಹ, ಮಾಡುವರೆ ಉದ್ಯೋಗ, ಕರೆಯುವರೆ ಹೆಸರು, ವಾಸಿಸುವರೆ ವಾಸಸ್ಥಳ, ಇಷ್ಟನ್ನು ಅನುಗ್ರಹಿಸಿ ಮಾತೆಯನ್ನು ಅದೃಷ್ಟರಾಗಿ ಹೋಗಿದ್ದಾಳೆ. ಅಮ್ಮ ನಮಗೆ ಬೇಕಾದಷ್ಟು ಕೊಟ್ಟಿದ್ದಾಳೆ. ಈಗ ನಮ್ಮ ಆಟವನ್ನು ನೋಡುತ್ತಾ ಇದ್ದಾಳೆ. ಹೌದು, ಅಮ್ಮ ಆಟ ನೋಡ್ಲಿಕ್ಕೆ ಹೋಗದಿದ್ದ. ನಾವು ಮಕ್ಕಳಲ್ವ, ಮಕ್ಕಳ ಆಟ. ಹಾಗೆ ಆ ಬಳಿಕ ನಾನು ನಿಮ್ಮನ್ನು ಗಮನಿಸಿದ್ರೆ ಏನು ಚುರುಕೆ ಇಲ್ಲ ನನ್ನ ಹಾಗೆ ನಿಮ್ಮಲ್ಲಿ. ಹೌದೌದು, ಏನು ತಟಸ್ಥ ಭಾವ ನಿಮ್ಮಲ್ಲಿ. ಮಾಡಬೇಕು ನಾವು? ನೀವೇನು ಮಾಡ್ಲಿಕ್ಕಿಲ್ಲ. ನೀನು ನಿನ್ನ ಮನೆಗೆ ಹೋಗುದಿಲ್ಲ, ಸೃಷ್ಟಿ ಮಾಡುವುದಿಲ್ಲ, ನಮ್ಮ ಮುಖ ನೋಡ್ತಿ, ಮಾತಾಡಿಸ್ತಿ. ಯಾಕೆ ಇದು? ನಾವು ಆರಂಭ ಮಾಡುದು ಹಾಗೆ ಮಾತಿನಿಂದಲೇ ಆರಂಭ. ಹೌದಾ? ಮನೆಗೆಲ್ಲ ಹೋಗುದು ಮತ್ತೆ. ಆಯ್ತಾ? ಆಯ್ತು. ಏನ್ ನಿನ್ನ ಮಾತು? ಮೊದಲಾಗಿ ಅಮ್ಮ ಕರೆದು ಹೇಳಿದ್ದು ಹಾಗೆ, ಮಗನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಏನು? ಏನು? ದೊಡ್ಡದು, ಶ್ರೇಷ್ಠ, ಘನ, ಜೊತೆಗೆ ಮತ್ತೊಂದು ಅನುಗ್ರಹ. ಮಗನೇ ಬ್ರಹ್ಮ, ರಾಜಸ ಗುಣಭರಿತರಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳು. ನಾನು ಮಾಡುವ ಉದ್ಯೋಗ ಕಳೆದು ಹೋದಂತಹ ಪ್ರಪಂಚದಲ್ಲಿ ಲಯವಾದಂತಹ ಸಕಲ ಜೀವಿಗಳನ್ನು ಸೃಜಿಸುವವ ನಾನು. ಹಾಗಾದ್ರೆ ಅಲ್ಲಿರುವಂತಹ ಜೀವರಾಶಿಗಳಿಗೆ ಒಬ್ಬ ದಾತಾರ, ಒಬ್ಬ ನೇತಾರ, ಒಬ್ಬ ಯಜಮಾನ, ಮತ್ತು ಸುಲಭದಲ್ಲಿ ಹೇಳ್ತೇನೆ ಪ್ರಜಾಜನರಿಗೆ ಒಬ್ಬ ರಾಜ. ಒಬ್ಬ ರಾಜ ಅನಿಸಲ್ಪಡ್ಬೇಕಾದ್ರೆ ಏನಾಗಿರ್ಬೇಕು? ಏನಾಗಬೇಕು? ಅವನಲ್ಲಿ ರಾಜಸ ಗುಣವೇ ತುಂಬಿ ತುಳುಕಾಡ್ತಾ ಇರ್ಬೇಕು. ಹೌದಪ್ಪ, ಸಿದ್ಧಾಂತವಾದ ಪೂರ್ವ ಪಕ್ಷವ. ಅದು ನನ್ನ ಸಿದ್ಧಾಂತ. ಆಯ್ತಾ? ನೀನೇ ಮಾಡ್ಕೊಂಡು ನಾನೇ ಮಾಡಿಕೊಂಡದ್ದು. ಹಾಗಾದ್ರೆ ಅಂತಹ ಗುಣ ಈ ಮೂವರಲ್ಲಿ ಯಾರಲ್ಲಿ ಇದೆ? ಯಾರಲ್ಲಿ? ಅದು ಈ ಬ್ರಹ್ಮನಲ್ಲಿ ಇದೆ. ನೀನು ತಿಳ್ಕೊಂಡಿದ್ದಿ? ಅಲ್ಲ, ಇದೆ. ಹಾಗಾಗಿಯೇ ನಿಮಗಿಬ್ಬರಿಗೂ ನನ್ನ ಕಟ್ಟಾಜ್ಞೆ ಏನಂತ? ಇನ್ನು ಮುಂದೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರತಕ್ಕದ್ದು. ಹೆಚ್ಚಾಗಿ ಹೆಚ್ಚಾಗಿ ನಗು
ಅಯ್ಯೋ ನಿನ್ನ ವಿಧಿಯೇ ಎಂತದ್ದು? ಹೀಗೆ ಹೇಳದೆ ನನಗೆ ಬೇರೆ ವಿಧಿಯೇ ಇಲ್ಲ. ನಿನಗೂ ವಿಧಿ ಇಲ್ಲ. ನಿನ್ನ ಮಾತು ಕೇಳುವಾಗ ನನಗೆ ನಗೆ ಬರುತ್ತದೆ. ಹೌದು, ನಾನೀಗ ಹಾಸ್ಯ ಮಾಡಿದ್ದಲ್ವ? ನಿನ್ನ ಮಾತು ಅಪಹಾಸ್ಯಕ್ಕೊಳಗಾಯಿತು. ಯಾಕೋ? ಯಾವುದು ಅತಿಯಾಗಕೂಡದು. ಹ? ಮಿತಿಯಲ್ಲಿದ್ರೆ ಮಾತ್ರ ಚಂದ. ಅತಿಯಾದ್ರೆ ಅದು ವಿಕಾರವೇ ಆಗುವುದು. ಅತಿಯಾದ್ರೆ ಅಮೃತವು ವಿಷ ಅಲ್ವಾ? ಅಷ್ಟು ಗೊತ್ತುಂಟಲ್ಲ. ಏನು ಗೊತ್ತಿಲ್ಲದೆ ಯಾವುದೇ ಯೋಗ್ಯತೆ ಇಲ್ಲದೆ ಒಬ್ಬ ವ್ಯಕ್ತಿ ಹ. ನಾನೇ ಮಹಾನಾಯಕ ಅಂತ ಘೋಷಿಸಿಕೊಂಡ್ರೆ ಹ, ಹ, ಅವನನ್ನು ಕಂಡಾಗ ಹ. ಯಾರಿಗೆ ತಾನೇ ನಗೆ ಬಾರದೆ ಇದ್ದೀತು? ಹಾಗಾದ್ರೆ ನೀನು ನಿನ್ನ ಲೆಕ್ಕದಲ್ಲಿ ನನ್ನಲ್ಲಿ ಏನು ಇಲ್ಲ ಎಂಬಂತ ತೀರ್ಮಾನ? ಏನೋ ಸ್ವಲ್ಪ ಉಂಟು, ಸ್ವಲ್ಪ. ಎಲ್ಲವೂ ನೀನಲ್ಲ ಅಂತ. ಯಾಕೆ ಹೇಳಿ? ನಿನ್ನಲ್ಲೇ ನಾನು ಪ್ರಶ್ನೆ ಕೇಳ್ತೇನೆ. ಹ. ಕಳೆದ ಒಂದು ಕಲ್ಪ ಇದ್ದದ್ದು ಯಾಕೆ? ಯಾಕೆ? ಅದು ಲಯವಾದದ್ದು ಯಾಕೆ? ಯಾಕೆ? ಅದನ್ನು ಮತ್ತೆ ಸೃಷ್ಟಿಸಬೇಕಾದ ಅಗತ್ಯ ಏನು? ಏನು? ಏನಾದ್ರೂ ಗೊತ್ತುಂಟಾ? ಯಾಕೆ ಯಾಕೆ ಯಾಕೆ? ಅದೆಲ್ಲ ಗೊತ್ತಿರುವುದು ಅಮ್ಮನಿಗೆ ಮಾತ್ರ. ಅಮ್ಮನಿಗೆ ಗೊತ್ತುಂಟು. ನಿನ್ನದು ಕೇವಲ ಆಂಶಿಕ ಜ್ಞಾನ, ಹ? ನಮ್ಮದು ಅಷ್ಟೇ. ಅಷ್ಟೇ. ಸೃಷ್ಟಿಯ ವಿಷಯದಲ್ಲಿ ನೀನು, ನಾನು. ಪಾಲನೆಯ ವಿಷಯದಲ್ಲಿ ನಾನು, ನೀನು. ಲಯದ ವಿಷಯದಲ್ಲಿ ಅವ. ಅವ. ಅಲ್ವಾ? ಹೌದು. ಪೂರ್ಣ ಜ್ಞಾನ ಇಲ್ಲಿ ಯಾರದ್ದೂ ಇಲ್ಲ. ಅಮ್ಮನದ್ದು ಮಾತ್ರ. ಆದ್ದರಿಂದ ನಾವು ಪರಸ್ಪರ ಪ್ರೀತಿ ನಂಬಿಕೆಗಳನ್ನು ಹಂಚಿಕೊಂಡು ಹ, ಹ. ನಮ್ಮ ಕೆಲಸಗಳನ್ನು ಮಾಡುವುದು ಬಿಟ್ಟು ನಾನು ನಾನು ಅಂತ ದೊಡ್ಡ ಸ್ಥಿತಿಯನ್ನು ಮಾತಾಡ್ತಾ ಇರುವೆಯಲ್ಲ, ಹೌದು. ಅದನ್ನು ನೋಡಿ ನನಗೆ ನಗೆ ಬಂದದ್ದು. ಹೌದಾ? ಭತ್ತ ಕುಟ್ಟಿದ್ರೆ ಅಕ್ಕಿ ಆದ್ರೂ ಸಿಗ್ತದೆ, ಹೊಟ್ಟು ಕುಟ್ಟಿದ್ರೆ ಏನ್ ಸಿಗ್ತದೆ? ನಿನ್ನ ಮಾತು ಹಾಗಾಯಿತು. ಈಗ ನಾನು ಯಾಕೆ ಹಾಗೆ ಹೇಳಿದಂತ ನಿನ್ಗೆ ಅರ್ಥ ಆಗಿದ? ಯಾಕೆ? ಅಮ್ಮ ಹೇಳಿದ ಹಾಗೆ. ಏನು? ಮಗನೇ ಬ್ರಹ್ಮ. ಹ್ಮ್ ನಮ್ಗೆ ಅಷ್ಟೇ ಸಾಕಾಯ್ತಾ? ಹ್ಮ್ ನಾವೆಲ್ಲ ಹಾಗೆ ನಮ್ಮನ್ನು ಉದ್ಘಾಟಿಸಿಕೊಳ್ಳುವುದು ಹೇಗೆ? ಹ್ಮ್ ಆ ಬ್ರಹ್ಮ ಎಂಬಂತ ಶಬ್ದಾರ್ಥ ಉಂಟಲ್ಲ, ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುದು. ಹಾಗಾಗಿ ನಾನು ಈ ಸಲ ನನ್ನನ್ನೊಂದು ಪ್ರತಿಷ್ಠಾಪನೆ ಮಾಡಿಬಿಡುವುದು. ಬ್ರಹ್ಮ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳುಂಟು. ಹೌದು. ಅದರಲ್ಲಿ ಒಂದು ದೊಡ್ಡದು ಎಂದುಕೊಳ್ಳಬಹುದು. ಹೌದು ಹೌದು. ಹಾಗೆ ಅಂತ ಬ್ರಹ್ಮ ಶಬ್ದಕ್ಕೆ ಅಮ್ಮ ಏನಾದ್ರೂ ಅರ್ಥ ಹೇಳಿದ್ಲ? ಅವಳು ಹೇಳ್ಬೇಕು ಅಂತಿಲ್ಲ, ನಾನೇ ವ್ಯಾಖ್ಯಾನ ಮಾಡಿಕೊಂಡೆ. ಹಾಗಿದ್ರೆ ವಿಷ್ಣು ಶಬ್ದಕ್ಕೆ ನಾನು ವ್ಯಾಖ್ಯಾನ ಮಾಡಬಹುದಲ್ಲ? ಮಾಡು. ವಿಷ್ಣು ಅಂದ್ರೆ ವ್ಯಾಪ್ತ ಅಂತ ಅರ್ಥ. ವ್ಯಾಪಕ. ನೀನು ಏನು ದೊಡ್ಡದು ಅಂತ ಹೇಳ್ತೀಯೋ ಹ, ಹ. ಅದರ ಒಳಗೆ ಹೊರಗೆ ನಾನು ವ್ಯಾಪ್ತನಾಗಿದ್ದೇನೆ. ಇರೋ ಇರೋ. ಆದ್ದರಿಂದ ಹೆಸರಿಗೆ ಮಾತ್ರ ನೀನು ಬ್ರಹ್ಮ, ಹೆಸರಿನಿಂದ ಇಲ್ಲಿ ಏನೂ ನಡೆಯುವುದಿಲ್ಲ. ಗೊತ್ತಾಯ್ತಲ್ಲ? ಮತ್ತೆ ಇಂತಹ ಮಾತುಗಳನ್ನು ಆಡಬೇಡ. ಹ, ಹ. ನಿನಗೆ ಒಂದು ನಿದರ್ಶನ ನಾನು ತೋರಿಸ್ತೇನೆ. ಇಲ್ಲಿ ಹಾಗೆ. ಆಕಾಶದ ಬಣ್ಣ ನೋಡು, ನೀಲವರ್ಣ. ಸಮುದ್ರದ ಬಣ್ಣ ನೋಡು, ನೀಲವರ್ಣ. ನನ್ನ ಮೈ ಬಣ್ಣ ನೋಡು. ಓ, ನೀನು ನೀಲವರ್ಣ ಅಲ್ವಾ? ಏನಿದರ ಅರ್ಥ? ಏನಿದರ ಅರ್ಥ? ಆಕಾಶದ ಅನಂತ ವ್ಯಾಪ್ತಿಯಲ್ಲಿ, ಹ, ಹ. ಸಮುದ್ರದ ಆಳ ಹರಹುಗಳಲ್ಲಿ ಹ, ಹ. ನಾನು ವ್ಯಾಪ್ತನಾಗಿದ್ದೇನೆ ಅಂತ ಅರ್ಥ. ಇರೋ. ಆದ್ದರಿಂದ ಆದ್ದರಿಂದ ನಾನು ದೊಡ್ಡವ ಅಂತ ನೀನು ಹೇಳಿದ್ರೆ ಅದು ಸರಿ ಆಗುವುದಿಲ್ಲ. ಹಾಗೆ ಅಂತ ನೀನು ಹೀಗೆ ಮಾತನಾಡುವುದು ಯಾಕೆ ಎಂಬುದನ್ನು ನಾನು ಗ್ರಹಿಸಬಲ್ಲೆ. ಗೊತ್ತಾಯ್ತಾ? ಅಮ್ಮ ನಿನಗೆ ಕೊಟ್ಟಂತಹ ಗುಣ ಹ. ರಜೋಗುಣ. ಹ, ಹ, ಹ. ಅದರ ಸ್ವಭಾವ ಹ. ದಂಭ, ದರ್ಪ, ದುರಭಿಮಾನ. ಹ್ಮ್. ರಜೋಗುಣ ಯಾವತ್ತೂ ಸತ್ವಗುಣದ ಒಳಗಿದ್ದರೆ ಮಾತ್ರ ಲೋಕಕ್ಕೆ ಕ್ಷೇಮ ಉಂಟಾಗುವುದಕ್ಕೆ ಸಾಧ್ಯ. ರಜೋಗುಣ ತಾನೇ ತಾನಾಗಿ ಮೆರೆದರೆ ಮೆರೆದರೆ ಅದೇ ಎಲ್ಲ ಅಪಸವ್ಯಗಳಿಗೆ ಮೂಲ ಕಾರಣ ಆಗುತ್ತದೆ. ಹೌದಾ? ಒಂದು ಕೆಲಸ ನಡೆಯುವಲ್ಲಿ ಹ. ಒಬ್ಬ ಹೋಗಿ ಹ. ನಾನೇ ದೊಡ್ಡ ಜನ, ಹ. ನೀವೆಲ್ಲ ನನ್ನ ಸೇವಕರು, ಹ. ನನ್ನ ಮಾತು ಕೇಳಬೇಕು ಅಂತಂದ್ರೆ ಅಂದ್ರೆ ಏನಾದೀತು? ಯಾರಾದ್ರೂ ಕೇಳ್ತಾರಾ? ಕೆಲಸ ಆಗ್ಲಿಕ್ಕಿಲ್ಲ. ನಾನು ಎಂಬುದು ಮನಸ್ಸುಗಳನ್ನು ಒಡೆದು ದೂರ ಮಾಡುತ್ತದೆ. ಹ್ಮ್. ನೀನು ಎಂಬ ಸಮರ್ಪಣಾ ಭಾವ ಇದೆಯಲ್ಲ, ಹೌದು. ಹೃದಯಗಳನ್ನು ಹತ್ತಿರಕ್ಕೆ ತಂದು ಬೆಸೆಯುತ್ತದೆ. ಹ್ಮ್. ಆದ್ದರಿಂದ ಅಹಂಕಾರ ಬೇಡ, ನಾವು ಒಟ್ಟಾಗಿ ಕೆಲಸ ಮಾಡುವ. ನಮ್ಮ ಮಾತು ಒಳ್ಳೇದುಂಟು, ಕೇಳಲಿಕ್ಕೆ ಒಳ್ಳೇದಾಗ್ತದೆ, ಚಂದ ಆಗ್ತದೆ. ಆದ್ರೆ ಎಡವಟ್ಟಾಯ್ತಲ್ಲ. ಏನು? ಈಗ ಒಂದು ವ್ಯವಸ್ಥೆ ಅಂತ ನಾವು ಮಾಡ್ತೇವೆ. ಹ. ಆ ವ್ಯವಸ್ಥೆಗೆ ಒಬ್ಬ ವ್ಯವಸ್ಥಾಪಕ ನಿಲ್ಲದಿದ್ರೆ ಆ ವ್ಯವಸ್ಥೆ ಎಂಬುದು ಅವ್ಯವಸ್ಥೆಯಾಗಿ ಹೋಗ್ತದೆ. ಹಾಗಾಗಬಾರ್ದಲ್ಲ. ಒಬ್ಬ ಹೇಳುವವ ಬೇಕು, ಉಳಿದವರು ಕೇಳುವವರು ಇರಬೇಕು. ಬೇಕು ಬೇಕು. ಎಲ್ಲರೂ ಹೇಳುವವರಾದ್ರೆ ಇಲ್ಲಿ ಕೇಳುವುದು ಯಾರು? ಅಲ್ವಾ? ಈಗ ಕೈ ಬೆರಳುಗಳು ಸಮನಾಗಿದ್ದರೆ ಹ. ಮುಷ್ಟಿ ಹಿಡಿಯುವುದಕ್ಕಾಗ್ತದೆ? ಆಗುದಿಲ್ಲ ಆಗುದಿಲ್ಲ. ಸಣ್ಣದು ದೊಡ್ಡದು ಬೇಕಾಗ್ತದೆ. ಹೌದು. ಕಾಲುಗಳು ಒಂದೇ ತೆರನಾಗಿದ್ದರೂ ಹ. ನಡೆಯುವಾಗ ಮೇಲೆ ಕೆಳಗೆ ಆಗಲೇಬೇಕಾಗ್ತದೆ. ಇಲ್ಲದಿದ್ರೆ ಹೆಜ್ಜೆ ಅನಿಸಲ್ಪಡುವುದಿಲ್ಲ. ಆದ್ದರಿಂದ ಭೇದ ಬೇಕು ಅಂತ ಹೇಳುವವ ನೀನು. ಹೌದೌದು. ಆದೀತು. ಆದೀತಾ? ನಮ್ಮ ಮೂವರಲ್ಲಿ ಯಾರು ಅಂತ ತಾನೇ ನಿನ್ನ ಪ್ರಶ್ನೆ. ನಮ್ಮವರಲ್ಲಿ ನಾನೇ, ಮತ್ತೆ ಯಾರು? ಅಮ್ಮನ ಹತ್ರ ನಾನೊಂದು ಪ್ರಶ್ನೆ ಮಾಡಿ, ಅದು ನೀನೇ ಕೇಳಿದ್ದು. ಕಷ್ಟ ಬಂದ್ರೆ ಏನ್ ಮಾಡಬೇಕು ಅಂತ. ಅಯ್ಯೋ, ಹ. ಆರಂಭದಲ್ಲೇ ಆರಂಭವಾಗಿದೆ ನಿನಗೆ ಭಯ. ಭಯದಲ್ಲಿ ಕೇಳಿದ್ದಲ್ಲ ನಾನು. ಮತ್ತೆಂತದ್ದು? ನಾನು ದೂರದೃಷ್ಟಿಯಿಂದ ಕೇಳಿದ್ದೆ. ದೂರದೃಷ್ಟಿ. ಒಬ್ಬ ಮಹಾನಾಯಕನಿಗೆ ಇರಬೇಕಾದಂತಹ ಶ್ರೇಷ್ಠ ಗುಣ ಅದು. ಯಾವುದು? ದೂರದರ್ಶಿತ್ವ. ಹೌದಾ? 100 ವರ್ಷದ ಬಳಿಕ ಏನಾಗ್ತದೆ ಅಂತ ಅವನಿಗೆ ಈಗ ತಿಳಿದಿರಬೇಕು. ಅಂತವ ಮಾತ್ರ ನಾಯಕ ಆಗಬೇಕು. ಅವ 100 ವರ್ಷ ಬದುಕದಿದ್ರು ಚಿಂತೆ ಇಲ್ಲ. ಅಲ್ಲ, ಅವನ ಕೆಲಸ ಬದುಕುತ್ತದೆ 1000 ವರ್ಷ. ಹಾಗೆ ಹಾಗೆ ಅಂತವ ಮಾತ್ರ ನಾಯಕ ಆಗಬೇಕು. ಹ, ಹ. ಇಲ್ದಿದ್ರೆ ಏನು ಪ್ರಯೋಜನ ಇಲ್ಲ. ಹ, 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 ಹ. ನಾನು ಹೇಳಿದ್ದು ದೂರದರ್ಶಿತ್ವದಿಂದ. ಹ, ಅಮ್ಮನಲ್ಲಿ. ಅಮ್ಮ ಏನು ಹೇಳಿದ್ಲು? ಹಾಗೆ. ನಿನ್ನ ಹೆಸರು ಹೇಳಿದ್ಲ? ನನ್ನಲ್ಲಿ ಬ್ರಹ್ಮ ಇದ್ದಾನೆ, ಅವನ ಹತ್ರ ಎಲ್ಲ ಹೇಳ್ಕೊಳ್ಳಿ ಅಂತ. ಹೇಳಲಿಲ್ಲ ಹೇಳಲಿಲ್ಲ.
ನನ್ನನ್ನೇ ಸ್ತುತಿಸಿ ಅಂತ ಹೇಳಿದ್ದ. ಹೌದು, ಅಮ್ಮನನ್ನು ಮಾತ್ರ. ಆದ್ದರಿಂದ ಅಲ್ಲೂ ನೀನು ದೊಡ್ಡವನಾಗಲಿಲ್ಲ. ಅಮ್ಮ ನನಗೆ ಕೊಟ್ಟಂತಹ ಕೆಲಸ ಪಾಲನೆಯ ಕೆಲಸ. ಹೌದು. ಪಾಲಿಸುವುದು ಯಾರು? ನೀನೇ ಆಗ ಹೇಳಿದ್ಯಲ್ಲ, ರಸ ಅಂತ. ಹೌದು, ರಸ. ನಾನೇ ಅಂತ ಆಯ್ತಲ್ಲ, ಅಮ್ಮನ ಮಾತಿನ ಧ್ವನಿಯಲ್ಲೇ ಇದೆಯಲ್ಲ ಅದು. ನಿನಗೆ ಅಮ್ಮ ಹೋಗುವಾಗ ಒಳ್ಳೆ ವಾಕ್ಚಾತುರ್ಯ ಒಂದು ಕೊಟ್ಟಿದ್ದಾಳೆ. ಅಲ್ಲ, ವಿಷಯ ಹೇಳಿದ್ದು. ನಿನ್ನ ನಾಲಿಗೆ ಹೇಗೆ ಬೇಕಾದ್ರೂ ತಿರುಗುತ್ತದೆ. ಅಲ್ಲ, ಯಥಾರ್ಥವನ್ನು ನಿನ್ನ ಮುಂದೆ ಇಟ್ಟೆ. ನಿನಗೆ ಕೊಟ್ಟ ಗುಣ ಯಾವುದು? ಸತ್ವಗುಣ. ಹಾಗಂದ್ರೆ ಎಂತದ್ದು? ಅದು ಪ್ರಜ್ಞಾಪೂರ್ವಕವಾಗಿ ವ್ಯವಹರಿಸುವ ಗುಣ ಅಲ್ಲ. ಮತ್ತೆ ಸತ್ವ ಅಂದ್ರೆ ಎಂತದ್ದು? ಸಪ್ಪೆ. ನಿನ್ನ ಅರ್ಥದಲ್ಲಿ ಹೌದೌದು. ಆದೀತು, ಸಪ್ಪೆ ಆದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾದ್ರೆ ನಾಯಕನಿಗಿರಬೇಕಾದಂತ ಗುಣ ಲಕ್ಷಣಗಳು ಏನು? ನನ್ನಲ್ಲಿ ಕೇಳು, ಹೇಳ್ತೇನೆ. ಯಾವುದದು? ಸ್ವಲ್ಪ ದಂಭ, ಸ್ವಲ್ಪ ದರ್ಪ, ಸ್ವಲ್ಪ ದುರಾಭಿಮಾನ ಯಾರಲ್ಲಿ ಉಂಟೋ ಅವನೇ ನಾಯಕ. ಕಾಲ ತುಂಬಾ ಬದಲಾಗಿದೆ, ಇದು ಕಲ್ಪ ಬೇರೆ, ಗೊತ್ತುಂಟಲ್ಲ. ಹೌದು, ಹೋದ ಕಲ್ಪ ಹೋಗಿದೆ. ನಿನ್ನ ದಂಬ ದರ್ಪ ಇಟ್ಕೊಂಡು ನೀನು ನಾಯಕತ್ವ ಮಾಡಿದ್ರೆ ನಿನ್ನ ಬಾಯಲ್ಲಿ ಒಂದು ಹಲ್ಲು ಇರ್ಲಿಕ್ಕಿಲ್ಲ. ಒಂದು ವೇಳೆ ಉಳಿದ್ರು ಎಲ್ಲಾ ಕೆಲಸ ನೀನೇ ಮಾಡಬೇಕಾದೀತು. ನಮಗೆ ಆಳು ಕಾಳುಗಳು ಬೇಡ, ನಾವು ಸ್ವಯಂ ಘೋಷಿತರು. ಆಳು ನೀನೇ, ಅರಸನು ನೀನೆ, ಎಲ್ಲ ನಾನೇ. ಬೇಡುವ, ನಮ್ಮ ಕೆಲಸ ನಾವು ಮಾಡುವ. ಅಂತೂ ನೀನು ನನ್ನನ್ನು ಒಪ್ಪುವುದೇ ಇಲ್ಲ. ಆಗುವುದಿಲ್ಲ ಒಪ್ಪಲಿಕ್ಕೆ. ಬೇಡ, ನೀನು ಒಪ್ಪದಿದ್ರೆ ಏನಂತೆ ನಿನ್ನಲ್ಲಿ ಮತ್ತೆ ಮಾತಾಡ್ತೇನೆ, ಆಯ್ತಾ? ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ನಿನ್ನಲ್ಲಿ, ಈಗಲ್ಲ. ನಾನೇನು ಸಣ್ಣವನೇ ತಿಳಿದುಕೊಂಡಿದ್ದಾರ ನನ್ನಲ್ಲಿ ಉಂಟು ಬೇಕಾದಷ್ಟು. ಎಷ್ಟು ಮಾತನಾಡ್ತೀಯಾ ನೀನು? ಯಾಕೆ ಮಧ್ಯಕ್ಕೆ ಬಾಯಿ ಹಾಕಿದ್ದು? ಮತ್ತೆ ಹಾಕದೆ ದೊಡ್ಡವರು ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ. ಹೌದು, ನನ್ನನ್ನು ನಾನು ಉದ್ಘಾಟನೆ ಮಾಡಿಕೊಂಡು. ಆಗ್ಲಿ ಬ್ರಹ್ಮ, ನೀನು ದೊಡ್ಡವನೇ. ಅಕ್ಕ, ಅವನಿಗೆ ಅರ್ಥ ಆಗಿದೆ, ನಿನಗೆ ಇನ್ನೂ ಅರ್ಥ ಆಗಲಿಲ್ಲ, ಆಯ್ತಾ? ನನಗೊಂದು ಜನ ಆಯ್ತು, ನಮಗೆ ಅಷ್ಟೇ. ಇನ್ನೊಮ್ಮೆ ಹೇಳು ನಾನು ದೊಡ್ಡವ ಅಂತ. ಮಾತು ಪೂರ್ತಿ ಆಗ್ಲಿಲ್ಲ, ಇನ್ನೂ ಕೂಡ ಉಂಟು. ಮುಗಿಲಿಲ್ವಾ? ಇಲ್ಲ, ಮುಗಿಸು. ಶ್ರೀ ಹೈ, ನೀನು ದೊಡ್ಡವನೇ. ಇದಕ್ಕೆ ಬದುಕುವ ಬುದ್ಧಿ ಅಂತ ಹೇಳು, ಮುಖಕ್ಕೆ ತಕ್ಕ ಮಾತಾಡು. ಏ ಶಿವನೇ, ಇಬ್ಬರಲ್ಲಿ ಯಾರು ಅಂತ ಹೇಳು. ತಕ್ಕ ಮಾತಾಡಿದವರು ಯಾರು ಶಾಶ್ವತ ಉಳಿಲಿಲ್ಲ. ನನ್ನಷ್ಟಲ್ಲ ಅಂತ. ಅದೆಂತ? ನನ್ನಷ್ಟು ಅಲ್ಲ. ಆಯ್ತಲ್ಲ, ನಿನ್ನ ಮುಖಕ್ಕೆ ಮಂಗಳಾರತಿ. ಇಷ್ಟು ಬೇಗ ಮಂಗಳಾರತಿಯ? ನನ್ನ ಅಷ್ಟು ಅಂತ ಹೇಳಿದೆ, ಎಷ್ಟಂತೆ? ಎಷ್ಟು? ಅಮ್ಮ ನನಗೆ ಲಯದ ಅಧಿಕಾರವನ್ನು ಕೊಟ್ಟಿದ್ದಾಳೆ. ಲಯದ ಅಧಿಕಾರ? ಹೌದು. ಅಷ್ಟಕ್ಕೆ ಮುಗಿಯುವುದಿಲ್ಲ, ನಾವು ದೊಡ್ಡವರು ಎಂಬುದಾಗಿ ಹೇಳಿಸಿಕೊಳ್ಬೇಕಾದ್ರೆ ನಮ್ಮನ್ನು ಕಂಡಾಗ ಇತರರಿಗೆ ಗೌರವ ಭಾವನೆ ಎಂಬುದಾಗಿ ಮೂಡಬೇಕು. ಸಾಕಾಗುದಿಲ್ಲ, ನಮ್ಮಲ್ಲಿ ಅರ್ಹತೆ ಬೇಕು. ಬೇಕು. ನಿಮಗೆ ಇಬ್ಬರಿಗೆ ಎಷ್ಟು ಕಣ್ಣುಂಟು? ಸಹಜವಾಗಿ ಎರಡೆರಡು. ನನಗೆ 3 ಕಣ್ಣುಂಟು. ಅದು ವಿಕಾರ ಅಲ್ವೇ? ಯಾರು ಹೇಳಿದ್ದು? ಮುಖದಲ್ಲಿ ಒಂದು 3 ಮೂಗು, ಒಂದು 6 ತುಟಿಗಳು, ಒಂದು 8 ಕಿವಿಗಳು, ನೋಡ್ಲಿಕ್ಕಾಗ್ತದೆ? ಅದನ್ನು ಆಗುದಿಲ್ಲ. ಅದು ಸಾಮಾನ್ಯರಿಗೆ ವಿಕಾರವಾಯಿತು. ಇದು ಅಮ್ಮನ ಕೊಡುಗೆ. ಅಮ್ಮನ ಕೊಡುಗೆಯ? ಇದು ಹೆಚ್ಚಿಗೆ ಕೊಡುಗೆ ಆದ್ರೂ ಒಂದು ಶಿಲ್ಪಕ್ಕೆ ಒಂದು ಸೌಂದರ್ಯ ಅಂತ ಇರುವುದಿಲ್ಲ. ಅದು ವಿಕಾರ ಆಗುದಿಲ್ವ? ಅದು ವಿಕಾರ ಅಲ್ಲ, ಇದರಲ್ಲಿ ಸೌಂದರ್ಯ ಕಾಣುತ್ತಾ ಉಂಟು. ಇದು ಹೆಚ್ಚಿನ ಕಣ್ಣು, ಇದು ಕಿಚ್ಚಿನ ಕಣ್ಣು. ಇದನ್ನು ಮುಚ್ಚಿದ್ದೇನೆ. ಅಬ್ಬಾ,
ಬಿಚ್ಚಬೇಡ. ಯಾಕೆ? ಮೊದಲೇ ಇಲ್ಲಿ ಸೆಖೆಯಲ್ಲಿ ತಡಿ. ಗೊತ್ತಾಗ್ತಲ್ಲ ನಿಮ್ಗೆ. ನೋಡು ನಮ್ಮ ಅವಸ್ಥೆ ನೋಡು, ತಿನ್ಲಿಕ್ಕೆ ಆಗ್ತದಾ? ಹಾ, ಮುಚ್ಚಿದ್ಯಲ್ವಾ? ಈಗ ಬಿಚ್ಚುದಿಲ್ಲ. ಬಿಚ್ಚಬೇಡ. ಬಿಚ್ಚುತ್ತೇನೆ. ಯಾವಾಗ? ಯಾವಾಗ? ಹಾ. ನಾನು ಮರಣ, ಹಾ. ನನ್ನ ಮನಸ್ಸು ದೃಢ, ಇಲ್ಲದರೂ ಕ್ರೋಧ ಉಂಟಾದರೆ ಮುಚ್ಚಿದಂತೆ ಕಣ್ಣನು ಬಿಚ್ಚಿದರೆ ಸಕಲವನ್ನು ಸುಟ್ಟು ಪೂರಿ ಮಾಡ್ತೇನೆ. ನಾನೇ ದೊಡ್ಡವ, ನಾನೇ ಶ್ರೇಷ್ಠ, ಒಪ್ಪಿಕೋ ಬೇಗ. ಬೇಕಿತ್ತ ನಿನಗೆ ಅಂಗೈ ತೋರಿಸಿ ಅವಲಕ್ಷಣ ಹೇಳಿಸುವುದು ಅಂತ ಒಂದು ಗಾದೆ ಉಂಟು. ಹಾಗೆ ಆಯ್ತಲ್ಲ ಈಗ. ಹಾಗೆ ಆಯ್ತು. ನಿನಗೊಂದು ಉಪಾಯ ನಾನು ಹೇಳ್ತೇನೆ. ಹಾಗೆ ನೀನು ನನ್ನ ಕಾಲಿಗೆ ನಮಸ್ಕಾರ ಮಾಡು. ಹಾ, ಹಾ. ನಿನ್ನನ್ನು ನಾನು ಉದ್ಧಾರ ಮಾಡ್ತೇನೆ. ಹಾ. ಇಲ್ಲದೆ ಹೋದ್ರೆ ಹಾ. ಇಬ್ಬರ ನ್ಯಾಯ, ಹಾ. ಮೂರನೆಯವ ಆದಾಯ ಮಾಡುವುದಕ್ಕೆ ಹೊರಡ್ತಾರೆ. ಸುಲಭದಲ್ಲಿ ಆದಾಯಕ್ಕೆಲ್ಲ ಅವಕಾಶ ನಾನು ಮಾಡಿಕೊಡುವುದಿಲ್ಲ. ಈಗ ನಾನು ಉದ್ಧಾರ ಆಗುದಲ್ವಾ? ಹೌದು. ಅದು ಇನ್ನೂ ಉದ್ಧಾರ ಆಗುದು ನಿನ್ನ ಕಾಲು ಹಿಡಿದು. ಹೌದು, ಬೇಕಿದ್ರೆ ಆಗು. ಅದೆಲ್ಲ ಆಗ್ಲಿಕ್ಕಿಲ್ಲ. ಇಲ್ದಿದ್ರೆ ಅವ ತನ್ನ ಬೇಳೆ ಬೇಯಿಸಿಕೊಳ್ತ. ಬೇಡ, ಹಾಗೆ ನಾನು ನೋಡಿಕೊಳ್ತೇನೆ. ಏನ್ ಮಾಡ್ತಿ? ನೀನು ಸುಡುವವ ಯಾವುದನ್ನು? ಅವನ ಪಾಲನೆ ಯಾವುದುಂಟದನ್ನು. ಅವನ ಪಾಲನೆ ಯಾವುದು? ಯಾವುದು? ಅದು ನನ್ನ ಸೃಷ್ಟಿ ಅಲ್ವಾ? ಸೃಷ್ಟಿ. ಅದು ಮೊದಲು. ಯಾವುದು? ಮೊದಲು ಸೃಜಿಸಲು ಬಿಡದೆ ನಾನು ಯಾಕೆ ಒತ್ತಿ ಒತ್ತಿ ಹೇಳುವುದು? ಯಾಕೆ? ನನ್ನ ಆಧಾರ ನೋಡಿದ್ದೀರಾ ನೀವು? ನಿನ್ನ ಹತ್ರವೇ ಇರ್ಲಿ. ಯಾಕೆ ಅಂತ ಹೇಳು. ನನ್ನ ಆಧಾರ ಅಷ್ಟು ಗಟ್ಟಿ ಉಂಟು ಅಂತ. ಹೇಗಂತ? ಅಮ್ಮ ಕರೆದು ಹೇಳಿದ ಹಾಗೆ, ಹೇಗೆ? ಮಗನೇ ಬ್ರಹ್ಮ ಹಾ. ಸೃಷ್ಟಿಯ ಕಾರ್ಯವನ್ನು ಮಾಡು ಮಗನೇ. ಮಾಡು. ಹಾಗಾದ್ರೆ ಯಾವ ಸೃಷ್ಟಿ? ಹೋದ ಕಲ್ಪದಿಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೆ. ಮೋದದಿ ಮುದದಿಂದ. ಹೌದದು ಮುದದಿಂದ್ರೆ ನಮ್ಮದೆಲ್ಲ. ಹಾ. ಹಾಗಾದ್ರೆ ಮೋದದಿಂದ ಅಂದ್ರೆ ಎಂತದ್ದು, ಮುದದಿಂದ ಅಂದ್ರೆ ಎಂತದ್ದು? ಮೊದಲ ಸಂತೋಷದಿಂದ ಅಂತ. ನೀನು ಹೇಳಿದ್ದೆ ಸರಿಯಾಗಿದೆ, ಮತ್ತೊಂದು ಶಬ್ದ ಪ್ರಯೋಗ ಮಾಡಿದಲ್ಲ. ಅದು ಮೊದಲಿನಿಂದ. ಮೊದಲಿನಿಂದ ಪದಗಳ ದುಂದು ವೆಚ್ಚ ಆಗುದಿಲ್ಲ. ಎಷ್ಟು ಬೇಕು ಅಷ್ಟು ಶಬ್ದ ಪ್ರಯೋಗ ಮಾಡಬೇಕು. ಯಾಕೆ ಸುಮ್ಮನೆ ಮಾತಾಡುದು? ನಾವು ಸ್ವಲ್ಪ ಉದ್ದ ಮಾಡುವಂತಷ್ಟೇ. ಯಾಕೆ ಅಂತ ಬೇಡವಾ? ಬೇಡ. ಹಾಗಾದ್ರೆ ಯಾವ ಸೃಷ್ಟಿ? ಯಾವ? ಅಲ್ಲಿರುವಂತಹ ಸೃಷ್ಟಿ ಅವುಗಳನ್ನು ಸೃಷ್ಟಿ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಉಂಟಾಯ್ತಾ? ಏನು? ಜೀವಿಗಳ ಬಗ್ಗೆ ಯಾವ ಯಾವ ಜೀವರಾಶಿಗಳು ಯಾವ ಯಾವ ಜನ್ಮದಲ್ಲಿ ಪಾಪ ಮಾಡಿದೆ, ಯಾವುದೆಲ್ಲ ಪುಣ್ಯ ಮಾಡಿದೆ, ಇವುಗಳ ಧರ್ಮ ಕರ್ಮಾನುಸಾರವಾಗಿ ಅವುಗಳ ಸೃಷ್ಟಿ. ಅಂದ್ರೆ ನೀನು ಸ್ವತಂತ್ರ ಅಲ್ಲ. ಈಗ ನೀನು ನಿಯಾಮಕ ಅಲ್ವಾ? ಹೌದು.
ಮತ್ತೆ ಕರ್ಮದ ವಿಷಯ ಯಾಕೆ ಬಂತು? ಅಯ್ಯೋ ಪಾಪ ಪುಣ್ಯ ಅದು ಇದು ಮೋಸ ಆಯ್ತಲ್ಲ. ನಿನ್ನ ಮಾತಿನ ಪ್ರಕಾರ ಕರ್ಮವೇ ನಿಯಾಮಕ ಆಯ್ತಲ್ಲ. ಮೋಸ 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 ಆಯ್ತು. ಯಾವ ಮೋಸ ಅಂತ? ನನಗೆ ಅಮ್ಮ ಪೂರ್ತಿ ಸ್ವಾತಂತ್ರ್ಯ ಕೊಡ್ಲಿಲ್ಲಲ್ಲ. ಒಳ್ಳೇದೇ ಆಯ್ತಲ್ಲ. ಯಾಕೆ ಪೂರ್ತಿಯಾಗಿ ಕೊಡುತ್ತಿದ್ದರೆ ಏನಕ್ಕೇನು ನೀನು ಮಾಡುತ್ತಿದ್ದಿ? ಏನಕ್ಕೇನಲ್ಲ, ಇಷ್ಟು ಮಾತನಾಡುವಾಗ ನಿಮ್ಮಿಬ್ಬರ ಕಾಲು ಹಿಡಿದು ನೀರಿನಲ್ಲಿ ಮುಳುಗಿಸ್ತಿದ್ದೆ. ಈಗ ಇನ್ನೊಬ್ಬರನ್ನು ಮುಳುಗಿಸುವುದೇ ಸ್ವಾತಂತ್ರ್ಯ. ನನ್ನ ಸ್ವಾತಂತ್ರ್ಯ ಹಾಗೆ ಇತ್ತು. ಅದಕ್ಕೆ ಸ್ವಾಚ್ಛಂದ್ಯ ಅಂತ ಹೆಸರು. ಈಗ ನನಗೆ ಅರ್ಧ ಮಾತ್ರ ಸಿಕ್ಕಿದ್ದು. ಸರಿ. ಆಯ್ತು, ಅಲ್ಲಿಗೆ ಮುಗಿಯಲಿಲ್ಲ. ನನಗೆ ಬರೀಲಿಕ್ಕೆಲ್ಲ ಉಂಟಾಯ್ತಾ? ಹೌದಾ? ಜೀವಿಗಳ ಹಣೆಯಲ್ಲಿ ಹಣೆ ಬರಹ. ಹಾಗೆ ಇಂತಹ ಜೀವರಾಶಿಗಳು ಇಂತಿಷ್ಟೇ ಸಮಯ ಬದುಕಬೇಕು. ಇಂತಹ ಸಮಯದಲ್ಲಿ ಅದು ಲಯ ಆಗಬೇಕು. ನೀನೇನ್ ಮಾಡಬೇಕು? ನಾನು ಬರೆದಂತಹ ಬರವಣಿಗೆಯನ್ನು ಸರಿಯಾಗಿ ವಾಚಿಸಬೇಕು. ಆ ಬಳಿಕ ಜೀವರಾಶಿಗಳನ್ನು ಪರಿಪಾಲಿಸಬೇಕು. ಕೊನೆಗಾಗುವಾಗ ಜೀವಿಗಳ ಆಯುಷ್ಯ ಎಲ್ಲಿ ಕುಂಠಿತಾಯಿತು ಅಲ್ಲಿ ನೀನು ಲಯ ಮಾಡಬೇಕು. ಲೆಕ್ಕಾಚಾರ ಮುಗಿಸಿ ಆಯ್ತು. ಇಷ್ಟು ಬೇಗ ಒಳ್ಳೆದಾಯ್ತು. ಲೆಕ್ಕಾಚಾರ ಮಾಡುವಾಗ ಘನ ಕಾರ್ಯ ಮಾಡುವ ಬ್ರಹ್ಮ ನಾನೇ ಅಧಿಕ. ನಿನ್ನ ವಿವಕ್ಷೆ ಏನು ಹೇಳುತ್ತದೆ ಅಂದ್ರೆ ನಿನ್ನ ಕೆಲಸ ಪ್ರಥಮ ಅಲ್ಲ. ನಾನು ಪ್ರಥಮ ಅಲ್ವಾ? ಪ್ರಥಮ ನಿನ್ನ ಕೆಲಸ ಆಗಿರುವುದು ಅದು ಪ್ರಧಾನ ಅಲ್ಲ. ಸ್ವಲ್ಪ ಯಾಕೆ ಗೊತ್ತಿಲ್ಲ? ನಾನು ಸ್ವಲ್ಪ ಹಾರಾಟ ಮಾಡುವಾಗ ಸರಿಯಾಗುತ್ತದೆ. ಒಟ್ಟು ವ್ಯವಸ್ಥೆಗೆ ತರ್ಕವನ್ನು ಮುಂದಿಡುವಾಗ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ಳುತ್ತದೆ. ನೀನು ಎಷ್ಟು ಪ್ರಶ್ನೆ ಕೇಳ್ತಿ ಹೇಳು. ಕೆಸರು ತಾಗಿದ ಮೇಲೆ ಅದನ್ನು ತೊಳೆಯಬೇಕೋ ಬೇಡವೋ? ತಾಗಿಸಿಕೊಂಡದ್ದು ಯಾಕೆ? ನೀನಲ್ಲೂ ಹುಟ್ಟಿಸಿದ್ದಿ. ಈಗ ಕ್ಲೇಶ ಪರಿಹಾರ ಮಾಡಿಕೊಂಡು ಮುಂದೆ ಸಾಗೋಣ. ಹಾಗಾದ್ರೆ ನೀನು ತೊಳಿ. ಸೃಷ್ಟಿಗಾಗಿ ಸ್ಥಿತಿಯೋ, ಸ್ಥಿತಿಗಾಗಿ ಸೃಷ್ಟಿಯೋ? ಒಳ್ಳೆದುಂಟು. ಇನ್ನೂ ಸರಳವಾಗಿ ಹೇಳ್ತೇನೆ. ಮನೆ ಕಟ್ಟುವುದಕ್ಕಾಗಿ ಪಂಚಾಂಗವು ಅಲ್ಲ, ಪಂಚಾಂಗ ಹಾಕಿದ್ದಕ್ಕಾಗಿ ಮನೆ ಮಾಡುವುದು. ಮನೆಗಾಗಿ ಪಂಚಾಂಗ ಅಲ್ವಾ? ಒಂದುಂಟು. ಏನು? ಪಂಚಾಂಗ ಗಟ್ಟಿ ಬೇಕಾಯ್ತಾ? ಅಲ್ಲ, ಮನೆ ಗಟ್ಟಿ ನಿಲ್ಲಿಕ್ಕೆ ತಾನೇ ಹಾಕೋದು ಪಂಚಾಂಗ. ಹೌದು. ಆದ್ರೆ ಹಾಕುವುದು ಯಾಕೆ? ಮನೆಗಾಗಿ ಮನೆಯ ವಿನ್ಯಾಸ ನೋಡಿಕೊಂಡು ಪಂಚಾಂಗ ಹಾಕುದು. ಹಾಗಾಗಿ ಪ್ರಥಮ ಎಂಬುದು ಪಂಚಾಂಗ ಪ್ರಥಮ. ಇದು ಗಟ್ಟಿ ಉಂಟು ಪಂಚಾಂಗ. ಅದು ಸರಿ, ನಾನು ಹೇಳುದು ಇನ್ನ ಕೆಲಸ ಉಂಟಲ್ಲ, ಹೌದು, ಅದು ಪ್ರಥಮ ಪಂಚಾಂಗ ಹಾಕಿದ ಹಾಗೆ. ಆದರೆ ಅದರ ಉದ್ದೇಶ ಮನೆ ಕಟ್ಟುವುದು. ಅಮ್ಮನ ಮಾತನ್ನು ನೀನೀಗ ನೆನಪು ಮಾಡಬೇಕು. ಯಾವುದು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಮಸ್ತ ವಿಶ್ವವನ್ನು ಮರುಸ್ಥಾಪನೆ ಮಾಡತಕ್ಕಂತಹ ಹೊಣೆಯನ್ನು ನಮಗೆ ಅಮ್ಮ ನೀಡಿದ್ದಾಳೆ. ನಾವು ಮೂವರು ರೂವಾರಿಗಳು ಅಲ್ವಾ? ಹಾಗಿದ್ರೆ ಸ್ಥಿತಿಯೇ ಅವಳಿಗೆ ಮುಖ್ಯ ಅಂತ ಆಯ್ತಲ್ವಾ? ಸ್ಥಿತಿಯೇ ಮುಖ್ಯ. ಅಲ್ಲಿ ಇದ್ದದ್ದನ್ನು ಇಲ್ಲಿ ಇರಿಸುವುದು ಮುಖ್ಯ ಅಂತ ಆಯಿತು. ಹಾಗಾದರೆ ನಿನ್ನ ಸೃಷ್ಟಿ ಅಂದ್ರೆ ಏನು? ಕೇವಲ ಅಭಿವ್ಯಕ್ತಿ ಮಾತ್ರ. ಅಂದ್ರೆ ತೋರಿಸಿ. ನಿನ್ನ ಮಾತಿನಲ್ಲೂ ಅದು ಬಂತು. ಕಳೆದ ಜನ್ಮದಲ್ಲಿ ಅಥವಾ ಕಳೆದ ಕಲ್ಪದಲ್ಲಿ ಏನಿತ್ತೋ ಅದನ್ನು ಮತ್ತೆ ತೋರಿಸುವುದು. ಹಾಗಿದ್ರೆ ಸೃಷ್ಟಿ ಅಂದ್ರೆ ಕೇವಲ ಅಭಿವ್ಯಕ್ತಿ ಎಂಬುದು ಸುಸ್ಪಷ್ಟ. ತೋರಿಸ್ಲಿಕ್ಕೆ ಮಾತ್ರ. ನಿನ್ನ ಸೃಷ್ಟಿ ಮತ್ತೆ ಅವನ ಲಯ, ಇದರ ನಡುವೆ ಸುದೀರ್ಘ ಕಾಲ ನನ್ನ ಪಾಲನೆ ಕೆಲಸ ನಡೆಯುತ್ತಾ ಇರ್ತದೆ. ಇಡೀ ಕಲ್ಪವನ್ನು ರಕ್ಷಿಸುವ ಹೊಣೆಗಾರಿಕೆ ನನ್ನ ಪಾಲಿಗೆ ಇದೆ. ಕೆಲಸ. ಹೌದು, ತುಂಬಾ ಕೆಲಸ ಉಂಟು. ನಿನಗೆ ನಿದ್ದೆ ಮಾಡ್ಲಿಕ್ಕೂ ಇಲ್ಲ. ನಾನು ನಿದ್ದೆ ಮಾಡ್ಲಿಕ್ಕೆ ಬಂದವ ಅಲ್ಲ. ಆದರೆ
ಆ ಹೊಣೆಗಾರಿಕೆ ಇದೆಯಲ್ಲ ಬಹಳ ದೊಡ್ಡದು ಅಂತ ನಾನು ಹೇಳುದು. ಇರ್ಬೋದು. ಈಗ ಬೆಳಗ್ಗಿನಿಂದ ಸಂಜೆಯ ತನಕ ಒಬ್ಬ ದುಡಿತಾನೆ, ಗಳಿಸ್ತಾನೆ, ಉಳಿಸದಿದ್ದರೆ ಅವನ ಕರ್ಮಕ್ಕೆ ಅವ ದುಡಿಮೆಗೆ ಹೋಗುದು. ಆದ್ದರಿಂದ ಗಳಿಸುವುದಕ್ಕಿಂತ ಉಳಿಸುವುದು ದೊಡ್ಡದು ಅಂತ ನೀನೇ ಹೇಳಿದ ಹಾಗಾಗಿ ಉಳಿಸ್ಬೇಕು. ನಿನ್ನ ಸೃಷ್ಟಿ ಸರ್ವಾಂಗ ಸುಂದರವಾಗಿ ಇರಬೇಕು ಅಂತಂದ್ರೆ ಅಂದ್ರೆ ನಾನು ಬೇಕೇ ಬೇಕು. ಬೀಜ ಇದ್ದರೆ ಸಾಲದು. ಮತ್ತೆ ಯಾವ ಬೀಜವನ್ನು ಯಾವ ಕಾಲದಲ್ಲಿ ಯಾವ ನೆಲದಲ್ಲಿ ಹೇಗೆ ಬಿತ್ತಿದಾಗ ಎಂತಹ ಫಸಲನ್ನು ಪಡೆಯುವುದಕ್ಕೆ ಸಾಧ್ಯ ಎಂದು ಚಾಣಾಕ್ಷನಾದ ಕೃಷಿಕ ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತಿ ಬೆಳೆಯನ್ನು ಪಡೆಯುತ್ತಾನೋ ಹಾಗೆಯೇ ನಿನ್ನ ಸೃಷ್ಟಿಗೊಂದು ರೂಪ ಕೊಡಬೇಕಾದವನು ನಾನು. ಆಕಾಶದಲ್ಲಿ ತುಂಬಿರುವ ನಾದವನ್ನು ಸ್ವರಗಳಾಗಿಸಿ ಸಂಗೀತವಾಗಿಸುವಂತೆ, ಮೂಲಿಕೆಗಳನ್ನು ಔಷಧವನ್ನಾಗಿ ಉಪಯೋಗವಾಗುವಂತೆ ಮಾಡುವ ಹಾಗೆಯೇ ರೇಖೆಗಳನ್ನು ಅಕ್ಷರವಾಗಿಸುವಂತೆ ನಿನ್ನ ಸೃಷ್ಟಿಗೆ ಒಂದು ಸ್ವರೂಪವನ್ನು ನಾನು ಕೊಡಲೇಬೇಕಾಗಿದೆ. ಮೊದಲು ಅಂತ ಹೇಳ್ತೀಯಲ್ಲ, ಹೌದು. ಸೃಷ್ಟಿಯ 6 ಅವಸ್ಥೆಗಳು ಯಾವುದು? ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ. ಅದರಲ್ಲಿ ಅಸ್ಥಿ ಎಂಬುದು ಮೊದಲು ತಾನೆ. ನನ್ನ ಜೀವಿಗಳಿಗೆ ಅಸ್ತಿತ್ವ ಬೇಕು. ಅಸ್ಥಿ ಅಂದ್ರೆ ಇರುವಿಕೆ ಅಂತ ಅರ್ಥ. ಸ್ಥಿತಿ ಅಂದ್ರೆ ಅರ್ಥ ಅದೇ. ಆದ ಕಾರಣ ನೀನು ಎಷ್ಟು ಮೊದಲು ಅಂತ ಹೇಳ್ತೀಯೋ ಅದಕ್ಕಿಂತ ಸ್ವಲ್ಪ ಮೊದಲು ನಾನಿದ್ದೇನೆ. ಆದ್ದರಿಂದ ನಾನೇ ಶ್ರೇಷ್ಠ, ನಾನೇ ಜ್ಯೇಷ್ಠ. ಆದ್ದರಿಂದ ನೀನು ಶ್ರೇಷ್ಠ. ನಾನು ಹೇಳುದು ನಾನು ಶ್ರೇಷ್ಠ. ಸರಿ ಮರನಿಂದ ರಕ್ಷಣ. ಸರಿ 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 ಸರಿದಿಲ್ಲ ವಚನವು ಹೊರೆಯುವ ಶ್ರೇಷ್ಠದು. ಸ್ವಲ್ಪ ಹೊತ್ತಾಗ್ಲಿ ಮತ್ತೆ ಮುಂದೆ ಬರ್ತೇನೆ. ವಾದ ಮಾಡಿದ್ದೀನಿ. ಯಾಕಂತ ಗೊತ್ತಾಯ್ತು, ನಿನ್ನಲ್ಲಿ ಉಂಟು ಬೇಕಾದಷ್ಟು ವಾದ ಮಾಡ್ತಾ ಇದ್ದೀನಿ. ನೀನು ವಾದ ಆಗುತ್ತಾ ಉಂಟು, ಇಲ್ಲಿ ಭೇದ ಮುಂದಕ್ಕೆ ಆಗ್ಲೇಬೇಕು. ವಾದ ಆಗ್ಲಿಕ್ಕಿಲ್ಲ. ನಿನ್ನಲ್ಲಿ ಮಾತಿಗೆ ಹರಿ, ನೀನು ಆಡಿದಂತ ಎಲ್ಲ ಮಾತನ್ನು ಕೇಳಿಕೊಂಡಿ ಜ್ಞಾನೇಶ್ವರ ಅಂತ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಸೃಷ್ಟಿ, ಸ್ಥಿತಿ, ಲಯ ಈ 3 ಉದ್ಯೋಗ ಯಾವ್ದು ಶ್ರೇಷ್ಠ ಎಂಬುದಾಗಿ ಗೊತ್ತಾಯ್ತು. ಜೀವನ ಬದುಕಿಗೆ ಬೇಕಾದನು ಕಾಲಕ್ಕೆ ಕೊಟ್ಟು ಪೊರೆಯುವಂತ ನೀನು ಶ್ರೇಷ್ಠ. ಒಂಥರ ಅಮ್ಮನ ಹಾಗೆ ಆ ಕೆಲಸ. ಹೌದು. ಅಪ್ಪ ಅಂತ ಹೇಳಿಸಿಕೊಳ್ಳುವುದಕ್ಕೆ ಕೆಲವು ಕ್ಷಣಗಳು ಸಾಕು. ಆದ್ರೆ ಅಮ್ಮನ ಹೊಣೆ ಎಷ್ಟು ದೊಡ್ಡದು. ಅದೆಷ್ಟು? ಅವನು ಕೊಟ್ಟದನ್ನು ಹೊಟ್ಟೆಯಲ್ಲಿ ಇಟ್ಕೊಳ್ಬೇಕು, ಜಾಗ್ರತೆಯಾಗಿ ಬೆಳೆಸಬೇಕು, ಪಕ್ವಗೊಂಡ ಬಳಿಕ ಪ್ರಪಂಚಕ್ಕೆ ಕಾಣಿಕೆಯಾಗಿ ನೀಡಬೇಕು. ಆ ಮಗು ಸ್ವತಂತ್ರವಾಗಿ ನಡೆಯುವ ತನಕ ಅಮ್ಮನ ಹೊಣೆ ಎಷ್ಟು ದೊಡ್ಡದಲ್ವಾ? ಆದ್ದರಿಂದಲೇ ಅಮ್ಮನ ಕೆಲಸವೇ ಶ್ರೇಷ್ಠ. ಹೇಳಿಕೊಳ್ಳಿ ಆಯ್ತಾ? ಅಮ್ಮನೇ ದೊಡ್ಡವಳು ಅಂತ ಹೇಳಿಕೊಳ್ಳಿ ಆಯ್ತಾ? ಅಪ್ಪನ ಪಾಡು ಯಾರಿಗೂ ಅರ್ಥವಾಗುವುದಿಲ್ಲ. ಏನಾಯ್ತು? ತನ್ನ ಸಂಸಾರವನ್ನು ಸಾಗಿಸುವುದಕ್ಕೆ ಬೇಕಾಗಿ ಅಪ್ಪ ಪಡುವಂತ ಪಾಡು ಬಲ್ಲಿರ ನೀವು. ರಾತ್ರಿ ಹಗಲನ್ನದೇ ದುಡಿಮೆ. ಕೆಲವರು ತನ್ನ ಮಕ್ಕಳಿಗೋಸ್ಕರ ಹಗಲಲ್ಲೂ ನಿದ್ದೆ ಬಿಡುವುದು, ರಾತ್ರಿಯಲ್ಲಿ ನಿದ್ದೆ ಬಿಡುವುದು ಪರಿಸ್ಥಿತಿ ಹಾಗುಂಟು. ಅಲ್ಲ, ಹಾಗುಂಟು ಮಕ್ಕಳ ಏಳಿಗೆಗೆ ಬೇಕಾಗಿ. ಆದ್ರೂ ಅಪ್ಪನ ಸುದ್ದಿ ಎತ್ತುವುದಿಲ್ಲ ಆಯ್ತಾ? ಈಗ ರಾತ್ರಿ ಇಡೀ ನಿದ್ರೆ ಬಿಟ್ಟು ಈ ಅಪ್ಪ ಮನೆಗೇನೋ ತಗೊಂಡು ಹೋಗ್ತಾನೆ. ಒಂದು ವೇಳೆ ತಗೊಂಡು ಹೋಗದೇ ಇದ್ರು ಅಮ್ಮ ಅವಳ ಹೊಣೆಯನ್ನು ನಿಭಾಯಿಸ್ತಾಳೆ. ಅಮ್ಮನಿಗೂ ಒಂದು ಉದ್ಯೋಗ ಬೇಕಾಯ್ತಾ? ಮಕ್ಕಳನ್ನು ಚೆನ್ನಾಗಿ ಅವಳು ಕಾಪಾಡ್ತಾಳೆ. ಅಪ್ಪ ಇಲ್ಲದೆ ಹೋದ್ರೂ ತೊಂದರೆ ಇಲ್ಲ. ಅಪ್ಪ ಸತ್ರೆ ಮಕ್ಕಳು ತಬ್ಬಲಿಗಳಾಗುವುದಿಲ್ಲ. ಅಮ್ಮ ಇಲ್ಲದೆ ಹೋದ್ರೆ ಮಾತ್ರ ತಬ್ಬಲಿಗಳಾಗೋದು. ಆದ್ದರಿಂದಲೇ ಪಿತೃ ಮಾತಾ ಹೇಳುವ ಕ್ರಮ ಇಲ್ಲ. ಮಾತಾ ಪಿತೃ, ಅಮ್ಮನೇ ಪ್ರಧಾನ. ಹೌದು, ನಿನ್ನ ಮಾತಿಗೆ ನನ್ನದು ಸಮ್ಮತ ಉಂಟು. ಈ ಬ್ರಹ್ಮನಿಗೆ ಮತ್ತು ಬ್ರಹ್ಮ ಸೃಷ್ಟಿ ಮುಂತಾದ ಜೀವಿಗಳಿಗೆ ಗೊತ್ತಾಗಬೇಕು. ಆದಿಲಿ ತತ್ವದಿಂದ ಹರಿಯರು ಇಬ್ಬರು ಒಂದಾಗಿದ್ದಾರೆ ಎಂಬುದಾಗಿ ನಾನಿನಲ್ಲಿ ಐಕ್ಯನಾಗ್ತೇನೆ. ಹರಿಹರ
ಕಲ್ವಾ? ಹಾ ಹಾ. ನಿನಗೂ ಬೇಕಿದ್ರೆ ಜಾಗ ಉಂಟು ನನ್ನ ಹೊಟ್ಟೆಯಲ್ಲಿ, ಯಾಕೆ ಬೇಕಿದ್ರೆ ಮಲ್ಕು. ನನ್ನೊಂದು ಮಲಗಿಸ್ತು ಆಯ್ತಾ? ಅಲ್ಲ, ಮಾತು ಯಾಕೆ ಸುಮ್ಮನೆ ಬೇಡ ಅಂತ. ಈಗ ಅವ ನನ್ನೊಟ್ಟಿಗೆ ಸೇರಿದ್ದಾನೆ. ಹೌದು, ಸೇರಿದ್ದಾನೆ. ಆಗ ತ್ರಿಮುಖ ಸ್ಪರ್ಧೆ ನಡೆಯುತ್ತಾ ಇತ್ತು. ಹೌದು. ಒಬ್ಬ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾನೆ. ಹೋಗ್ಲಿ. ಇಬ್ಬರಲ್ಲಿ ಒಬ್ಬನಿಗೆ ಬೆಂಬಲವನ್ನು ಸೂಚಿಸಿದ್ದಾನೆ. ಸಿಗ್ಲಿ. ಈಗ ಅವನ ಬೆಂಬಲ ಪಡೆದವ ತಾನೇ ನಾಯಕನಾಗೋದು. ನಿನಗೆ ಬೆಂಬಲ ಉಂಟಲ್ವಾ? ಹೌದು. ನೀನು ನಾಯಕ ಅಲ್ವಾ? ನಂಬಬೇಡ ಆಯ್ತಾ? ಯಾವ ಕಾಲಕ್ಕೂ ಬೆಂಬಲಿಗರನ್ನೊಂದು ನಂಬಬೇಡ. ಅದೇನು? ಬೆನ್ನಿಗೆ ಚೂರಿ ಹಾಕ್ತಾರೆ. ಅವ ನಿನ್ನ ಹಾಗೆ ಅಲ್ಲ. ಅವ ನನಗಿಂತ ಕಡೆವ. ಅವ ಬಹಳ ಒಳ್ಳೆಯವ. ಎಂತದ್ದು ಒಳ್ಳೆಯವ? ನಂಬಿಕೆಗೆ ಅರ್ಹ. ಹಾಗೆ ಏಕಗ್ರಾಹಿ ಅಲ್ಲ, ಅಲ್ಲ ಅವ ಗುಣಗ್ರಾಹಿ. ಅಲ್ಲವೇ ಅಲ್ಲ. ಯಾಕೆ ನಿನ್ನನ್ನು ಬಂದು ಸೇರಿದಂತ ನನ್ನಲ್ಲಿ ಕೇಳು. ಏನು? ಆರಂಭದಲ್ಲಿ ನಿನ್ನದೊಂದು ಮುಗುಳು ನಗೆ ನಕ್ರೆ ನಿನ್ನಲ್ಲಿ ವಶೀಕರಣ ಉಂಟು. ಹೇಗೆ? ಎಲ್ಲ ಗ್ರಾಚಾರವೇ. ನಗಾಡಿದ್ರೆ ಹಾಗೆ ಉಂಟು ಅಂತ ಅರ್ಥ. ಅವನನ್ನು ವಶೀಕರಣದಿಂದಾಗಿ ಬರಸೆಳೆದು ನಿನ್ನಲ್ಲಿ ನೀನು ಐಕ್ಯಗೊಳಿಸಿದೆ. ನಿನಗೊಂದು ಗಾದೆ ಗೊತ್ತುಂಟ? ಯಾವುದು? ತಾನು ಕಳ್ಳನಾದರೆ ಪರರನ್ನು ನಂಬ ಅಂತ. ನಿನ್ನಲ್ಲಿ ಅದು ಇರುವುದರಿಂದ ನನ್ನಲ್ಲಿ ಆರೋಪಿಸುತ್ತಾ ಇರು. ನೀನು ಕಳ್ಳ, ಕಳ್ಳ ನಗೆಯನ್ನು ಬೀರಿ ಅವನನ್ನು ಬರಸೆಳೆದವ ನೀನು. ಇಲ್ದಿದ್ರೆ ನನ್ನಲ್ಲಿ ಅದನ್ನು ಹೇಗೆ ಗುರುತಿಸಿದೆ ನೀನು? ನನ್ನ ಯೋಗ್ಯತೆ ಒಪ್ಪಿ ಬಂದಿದ್ದಾನೆ ಅವ. ಅಲ್ಲ, ಇಲ್ಲದಿದ್ರೆ ಅವನಿಗೆ ನನ್ನ ಜೊತೆಯಲ್ಲಿ ಬರ್ಬೋದಿತ್ತಲ್ಲ. ನೀನು ಮುಳುಗುವ ದೋಣಿ ಅಂತ ಗೊತ್ತಾಗಿದೆ. ಇದು ಮುಳುಗುವ ದೋಣಿ ಅಲ್ಲ, ಇದು ಮತ್ತೊಬ್ಬರನ್ನು ಮುಳುಗಿಸುವ ದೋಣಿ. ಆಯ್ತಾ? ಒಳ್ಳೇದಲ್ಲ ಬ್ರಹ್ಮ, ಬೇಡ. ಈಗ ನನ್ನನ್ನು ನೀನು ಒಪ್ಪುತ್ತೇ ಇಲ್ವಾ? ಒಪ್ಲಿಕ್ಕೆ ಆಗ್ತಾ ಇಲ್ಲ. ನಿನ್ನ ಸಮರ್ಥನೆ ಸರಿ ಇಲ್ಲ. ಸಮರ್ಥನೆ ಈಗ ಸರಿ ಮಾಡ್ತೇನೆ. ಏನ್ ಮಾಡಿ? ನಿನ್ನ ಬೆನ್ನಿಗೆ 4 ಬಾರಿಸ್ತೇನೆ. ಏನು ನಿನ್ನ ಬೆನ್ನಲ್ಲಿ ಭೂತಸ್ಥಾನ ನೋಡು ಉಂಟಾ ಅಂತ ಗೊತ್ತಾಗ್ತದೆ. ಸರಿ, ಜಗಳ ಮಾಡಿದ್ರೆ ಯಾರು ಗೆಲ್ತಾರೆ? ಸಾಮರ್ಥ್ಯ ಯಾರಲ್ಲಿ ಉಂಟೋ ಅವನಿಗೆ ಗೆಲುವು. ಮಾತನಾಡಿದರೆ ಯಾರು ಗೆಲ್ತಾರೆ? ಅದು ನಿನ್ನ ಹಾಗೆ ನಾಳೆಗೆ ಉದ್ದ ಇರುವವರು ಮತ್ತೆ ಯಾರು? ಅವೆರಡೂ ಸತ್ಯವನ್ನು ನಿಷ್ಕರ್ಷೆ ಮಾಡಲಾರದು ಅಂತ ನನ್ನ ಗ್ರಹಿಕೆ. ಯಾಕೆ ಹೇಳಿದೆ? ನಿನಗೆ ಒಂದು ಉದಾಹರಣೆ ಕೊಡ್ತೇನೆ. ಕೊಡು. ವಿಷ ಇರ್ತದೆ. ಮಾತು ಬಲ್ಲವ ತನ್ನ ವಾಕ್ಚಾತುರ್ಯದಿಂದ ಅದು ವಿಷ ಅಲ್ಲ ಅಮೃತ ಅಂತ ಸ್ಥಾಪನೆ ಮಾಡ್ತಾರೆ. ಅದೇ ವಿಷವನ್ನು ಆ ಮಾತುಗಾರನಿಗೆ ಕುಡಿಸಿದ್ರೆ ಅವ ಸಾಯ್ತಾನ ಬದುಕುತ್ತಾನ? ಹಾಲುಂಡ ಮಕ್ಕಳೇ ಬದುಕುದಿಲ್ಲ, ಮತ್ತೆ ವಿಷ ಕುಡಿದವರು ಬದುಕಲಿಕ್ಕೆ ಉಂಟ? ಮತ್ತೆ ವಾದ ಮಾಡಿದ್ದು ಎಲ್ಲಿಗೆ ಹೋಯ್ತು? ಪ್ರಯೋಜನ ಇಲ್ವೋ? ಹಾಗೆ ಗಟ್ಟಿಗನೊಬ್ಬ ತನ್ನ ಸುತ್ತಮುತ್ತ ಇರುವವರನ್ನು ಹೆದರಿಸಿ ಇದು ವಿಷ ಅಲ್ಲ ಅಮೃತ ಅಂತ ಹೇಳಿಸ್ತಾನೆ. ಅದೇ ಗಟ್ಟಿಗನಿಗೆ ಆ ವಿಷವನ್ನು ಕುಡಿಸಿದ್ರೆ ಅವನು ಸಾಯಲೇಬೇಕಲ್ವ? ಸಾಯಲೇಬೇಕು. ಹಾಗಿದ್ರೆ ಜಗಳ ಮಾಡಿದ್ದು ಎಲ್ಲಿ ಬಂತು? ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಹಾಗೆ ತರ್ಕವಾಗಲಿ ಜಗಳವಾಗಲಿ ಯಾವತ್ತೂ ಸತ್ಯವನ್ನು ತಿಳಿಸುವುದಿಲ್ಲ. ಹೌದಲ್ಲ? ಅದನ್ನು ಬಿಟ್ಟು ಮೂರನೇದಾದ ಒಂದು ದಾರಿಯನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ನಿನಗೇನಾದ್ರೂ ಗೊತ್ತಾಯ್ತಾ? ಸತ್ಯಾನ್ವೇಷಣೆ. ಹಾಗೆ ಅದು ಸತ್ಯವನ್ನು ತಿಳಿದ ಬಳಿಕ ಅಪಾರ್ಥಕ್ಕೆ ಅನುಮಾನಕ್ಕೆ ಖಂಡಿತ ಅವಕಾಶ ಇಲ್ಲ, ಇರುವುದಿಲ್ಲ. ಅದಕ್ಕಾಗಿ ನಾವು ಉದರ ಶೋಧನೆ ಮಾಡಿದ್ರೆ ಹೇಗೆ? ಉದರ ಶೋಧನೆಯ? ನಿನ್ನ ಹೊಟ್ಟೆಯೊಳಗೆ ನಾನು ಹೋಗೋದು, ನನ್ನ ಹೊಟ್ಟೆಯೊಳಗೆ ನೀನು ಬರೋದು, ಅಲ್ಲಿ ಏನೆಲ್ಲ ಉಂಟು ಅಂತ ನೋಡುವುದು. ಯೋಗ್ಯತೆ ಇದ್ರೆ ಪ್ರಾಂಜಲವಾಗಿ ಒಪ್ಪಿಕೊಳ್ಳುವುದು. ಅಮ್ಮನ ಮಕ್ಕಳಲ್ಲಿ ನೀನು ದೊಡ್ಡವನಾದರೇನು, ನಾನು ದೊಡ್ಡವನಾದರೇನು ಅಲ್ವಾ? ನಮ್ದು ದೇವರ ಸೇವೆ ಅಲ್ವಾ? ಅಮ್ಮನ ಸೇವೆ ಅಲ್ವಾ? ಕೈಕಾಲು ಗಟ್ಟಿ ಇರುವಲ್ಲಿವರೆಗೆ ಸೇವೆ, ಬಿದ್ದು ಹೋದ್ರೆ ಅಮ್ಮನ ದಯೆಯಿಂದ ಏನೂ ಆಗಲಿಕ್ಕೆ. ಅದೇ ಒಂದು ಆತ್ಮವಿಶ್ವಾಸ ನಮಗೆ. ನೋಡು, ಮಕ್ಕಳು ಅನ್ಯೋನ್ಯವಾಗಿದ್ದರೆ ಅಮ್ಮನಷ್ಟು ಸಂತೋಷ ಪಡುವವರು ಬೇರೆ ಯಾರೂ ಇಲ್ಲ, ಇರುವುದೂ ಇಲ್ಲ. ಅದೇ ಮಕ್ಕಳು ಪರಸ್ಪರ ಕಚ್ಚಾಡಿಕೊಂಡ್ರೆ ಅಮ್ಮನಷ್ಟು ಸಂಕಟ ಪಡುವವರು ಬೇರೆ ಯಾರೂ ಇಲ್ಲ. ಹಾಗಾಗಿ ಹೆಣ್ಮಕ್ಕಳನ್ನು ಅಮ್ಮ ಅಂತ ಸಂಬೋಧನೆ ಮಾಡುವುದಲ್ವ? ಆ ಅಮ್ಮನಿಗೆ ನಾವು ಸಂತೋಷ ಕೊಡುವ. ಸರಿ ಸರಿ, ಬಾ ಹೊಟ್ಟೆಯೊಳಗೆ ಬಾ. ಎಲ್ಲಿಗೆ ಬಾ? ಎಲ್ಲಿಗೆ? ನನ್ನ ಹೊಟ್ಟೆಯೊಳಗೆ. ನೀನು ಮೊದಲು ಕೆಲಸ ಮಾಡುವವ. ಹೌದು, ನಾನು ಮೊದಲು ನಾ ಸೃಜಿಸಲು ಅಂತ ಇಷ್ಟು ಮಾತಾಡಿದ್ದೆ. ನಾನು ಎಲ್ಲಿ ಮೊದಲು ಅಂತ ನೀನು ಕೇಳಿದ್ಯಾ? ಅಮ್ಮನ ಕೆಲಸದಲ್ಲಿ ಮಾತ್ರ ನಾ ಮೊದಲಿಗ.
ಇಲ್ಲಿ ನೀ ಮೊದಲಿಗೆ ಆಯ್ತಾ? ಹೌದಾ? ಹೌದೌದು. ಸರಿಯಪ್ಪ, ಇನ್ನು ಅದಕ್ಕೋಸ್ಕರ ಇಷ್ಟು ಉದ್ದ ಮಾತಾಡಿ ಹೊತ್ತು ಹಾಳು ಮಾಡೋದು ಬೇಡ. ದಾರಿ ತೋರಿಸು. ದಾರಿ ಬಾಯ್ ಇವನಿಗೆ ತಲೆ ಸರಿ ಉಂಟ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದ ವೈ ಇವ ಒಬ್ಬ ಹೋದಲ್ಲ, ಹರಿಹರ ಹರಿಹರವರು ಎರಕವಾಗಿದ್ದಾರೆ. ಸಿಕ್ಕಿಬಿದ್ರಿ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನು ಯಾಕಿರಬೇಕು? ಮಕ್ಕಳೇ, ನಿಮ್ಮ ಕಿವಿ ಹಿಂಡ್ತೇನೆ ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹೇಗೆ? ಬಹಳ ಸುಲಭ. ಇದೇ ಅಲ್ಲ ನಮ್ಮ ದೇಹದಲ್ಲಿ ನವದ್ವಾರಗಳ ಬಂಧನ. ಎಂಥದ್ದು ಸಾಧ್ಯ ಆದೀತ? ನವದ್ವಾರಗಳನ್ನು ಬಂಧಿಸುವಂಥ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೆ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಅಧೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಇವ ಏನ್ ಮಾಡ್ತಾನೆ? ನಿರೀಕ್ಷೆ. ಸಂತೋಷದಿಂದಲೇ ಬ್ರಹ್ಮನ ಹೊಟ್ಟೆಯನ್ನು ಸೇರಿದ್ದೇನೆ. ಸೃಷ್ಟಿಯ ರಹಸ್ಯವನ್ನು ಅರಿಯುವ ಅವಕಾಶ ತಾನಾಗಿ ಪ್ರಾಪ್ತವಾಗಿದೆ. ಆದ್ದರಿಂದಲೇ ಎಲ್ಲವನ್ನೂ ಕೂಲಂಕಷವಾಗಿ ನೋಡುತ್ತಾ ಸಾಗುತ್ತಿದ್ದೇನೆ. ವಿಚಿತ್ರವಾಗಿದೆ, ವಿಶೇಷವಾಗಿದೆ, ವಿಲಕ್ಷಣವಾಗಿದೆ ಈ ಸೃಷ್ಟಿ. ಕ್ಷಣ ಕ್ಷಣಕ್ಕೆ ಹೊಸತನ್ನು ಪ್ರಕಟಪಡಿಸುವ ಸೃಷ್ಟಿ ಯಾವತ್ತೂ ತನ್ನ ಪೂರ್ಣ ರಹಸ್ಯವನ್ನು ಬಿಟ್ಟು ಕೊಡುವುದೇ ಇಲ್ಲ. ಈತನ ಹೊಟ್ಟೆಯಲ್ಲಿ ಎಲ್ಲವೂ ಇದೆ, ಆದರೆ ಬೀಜ ರೂಪದಿಂದ ಇದೆ. ಕೆಲವು ಘನವಾಗಿದೆ, ಇನ್ನು ಕೆಲವು ದ್ರವವಾಗಿದೆ. ಹಾಗಿದ್ರೆ ಈ ಬೀಜಗಳಿಗೆ ಚೈತನ್ಯ ತುಂಬುವರಾರು? ಆದ್ದರಿಂದ ನಾನು ಹೆಚ್ಚೋ ಇವನು ಹೆಚ್ಚೋ ಎಂಬ ತೌಲನಿಕ ಸಮೀಕ್ಷೆಯೊಂದನ್ನು ಮಾಡಲೇಬೇಕಲ್ವಾ? ಹೌದು, ಗಂಡಿನಲ್ಲಿ ಶುಕ್ರ ಇರುತ್ತದೆ, ಹೆಣ್ಣಿನಲ್ಲಿ ಆರ್ತವ ಇರುತ್ತದೆ. ಶುಕ್ರ ಆರ್ತವಗಳ ಸಂಯೋಗದಿಂದ ಹೊಸತೊಂದು ಜೀವರಾಶಿಯ ಉದಯವಾಗುತ್ತದೆ. ಹೆಣ್ಣಿನ ಜೀವ ಬಿಂದುವಿನೊಳಗೆ ಶುಕ್ರಕಣ ಸೇರಿದರೆ ಸಾಲದು, ಅದು ವಿಕಾಸಗೊಳ್ಳಬೇಕು ಅಂತಾದರೆ ಅದರೊಳಗೊಂದು ಚೈತನ್ಯಾಂಶ ಇರಲೇಬೇಕಲ್ವಾ? ಆತ್ಮಸ್ವರೂಪಿಯಾಗಿ ನಾನಲ್ಲಿ ಇರುವುದರಿಂದಲೇ ಆ ವಿಕಾಸಕ್ಕೆ ಅಲ್ಲಿ ಎಡೆ ಉಂಟು. ಹಾಗಿದ್ರೆ ಇವನಿಗಿಂತ ಹೆಚ್ಚಿನ ಯೋಗ್ಯತೆ ನನಗೆ ಇದೆ ಅಂತ ಆಯ್ತಲ್ಲ, ಇನ್ನು ತಡ ಮಾಡುವುದು ಯಾಕೆ? ಹೇಳಬೇಕು ಆತನಿಗೆ. ಸಾರುವೆಲು ಹೊರಗೆ ಕಂಡಂತಹ ಸತ್ಯವನ್ನು ತಥ್ಯವನ್ನು ಬ್ರಹ್ಮನಿಗೆ ಹೇಳೋಣವೆಂದು ಸಂಭ್ರಮದಿಂದ ನಾನು ಹೊರಟದ್ದು. ಬಾಯಿಯ ಮುಖಾಂತರ ನಾನು ಬಂದಿರುವುದು. ಅದಕ್ಕಾಗಿಯೇ ಮೇಲಕ್ಕೆ ಏರಿದರೆ ಬಾಯಿ ಮುಚ್ಚಿಕೊಂಡಿದ್ದಾನೆ, ಮೂಗುಗಳನ್ನು ಮುಚ್ಚಿಕೊಂಡಿದ್ದಾನೆ, ಕಣ್ಣುಗಳು, ಕಿವಿಯ ರಂಧ್ರಗಳು, ಯಾವ ದಾರಿಯೂ ಇಲ್ವಲ್ಲ. ಅದಕ್ಕಾಗಿ ದಾರಿ ಹುಡುಕುತ್ತಾ ಕೆಳಗೆ ಇಳಿದೆ. ಅಲ್ಲೊಂದು ಬೆಳಕು ತೋರುತ್ತಾ ಇದೆ. ಹೊರ ಪ್ರಪಂಚದ ಸಂಪರ್ಕ ಅಲ್ಲೇ ಎಂಬುದು ಸುಸ್ಪಷ್ಟ. ದಾರಿ ಯಾವುದು ಅಂತ ನೋಡಿದರೆ ಹೇ ದುರ್ಬುದ್ಧಿ, ಯಾವುದು ಈ ದೇಹಕ್ಕೆ ಬೇಡವೋ ಅದನ್ನು ಹೊರಗೆ ಕಳುಹಿಸುವಂತಹ ದಾರಿ. ಈ ವಿಷ್ಣು ನನ್ನ ಹೊಟ್ಟೆಗೆ ಆಗುವುದಿದ್ರೆ ಹೊಟ್ಟೆಯೊಳಗೆ ಇರಲಿ, ಇಲ್ಲದೆ ಹೋದರೆ ಅಲ್ಲೇ ಹೊರಗೆ ಬರಲಿ ಅಂತ ಯೋಚನೆ ಮಾಡಿದ್ದಾನೋ ಏನು? ಹೊಟ್ಟೆಗಾಗದ್ದೆಲ್ಲ ಅಲ್ಲೇ ಹೋಗಬೇಕಲ್ವಾ? ಸರಿ, ದಾರಿ ಯಾವುದಾದರೇನು? ಮಹಾಪುರುಷರು ಯಾವ ದಾರಿಯಿಂದ ಹೋಗಿದ್ದಾರೆ ಎಂಬುದು ಮುಖ್ಯ ಅಲ್ಲ, ಯಾಕಾಗಿ ಹೋಗಿದ್ದಾರೆ ಎಂಬುದೇ ಪ್ರಧಾನ ಪ್ರಶ್ನೆಯಾಗುತ್ತದೆ. ಅಮ್ಮ ಕೊಟ್ಟಂತಹ ಪಾಲನೆಯ ಹೊಣೆಯನ್ನು ನಿರ್ವಹಿಸಬೇಕಾದಂತಹ ನಾನು ಅದು ಕೆಟ್ಟ ದಾರಿ ಅಂತ ಅಂದುಕೊಂಡು ಇಲ್ಲೇ ಉಳಿದನಾದರೆ ಕರ್ತವ್ಯ ಬಾಹಿರನಾಗಲಾರೇನೆ. ಆದ್ದರಿಂದ ಆ ದಾರಿಯಾದರೂ ಅಡ್ಡಿಲ್ಲ, ನಾನು ಹೊರಗೆ ಹೋಗಬೇಕು. ಇದರಲ್ಲಿ ಒಂದು ಸಂದೇಶ ಇದೆ. ದೇವರಿಗೆ ಉಚ್ಚ ನೀಚ ಸಂಸ್ಪರ್ಶವಿಲ್ಲ, ಮೇಲು ಕೀಳುಗಳೆಂಬ ಭಾವಗಳಿಲ್ಲ, ತರತಮ ಭಾವಗಳಿಲ್ಲ. ಎಲ್ಲವೂ ಸಮಾನ, ಎಲ್ಲರೂ ಸಮಾನ.
ಎಂಬ ಸಂದೇಶವನ್ನು ಲೋಕಮುಖಕ್ಕೆ ಸಾರುತ್ತಾ ಆ ಬೆಳಕನ್ನೇ ಅಭಿಲಕ್ಷಿಸಿ ಹೊರ ನಡೆಯುತ್ತೇನೆ ನೋಡುವ. ಹೊಟ್ಟೆಯಲ್ಲಿ ನಾನು ಎಲ್ಲವನ್ನೂ ನೋಡಿದೆಯಾ? ಬೀಜ ರೂಪದಿಂದ ಎಲ್ಲವೂ ಇತ್ತು. ಹೌದಾ? ಹರಿಯುವ ಹಾವುಗಳು, ಹಾರುವ ಹಕ್ಕಿಗಳು, ನಡೆದಾಡುವ ಮೃಗಗಳು. ನೀನು ಈ ಜೀವಿಗಳ ದೇಹವನ್ನು ಹೇಗೆ ಸೃಷ್ಟಿ ಮಾಡುತ್ತೀವಿ ಅಂತ ಗಮನಿಸಿದೆ ನಾನು. ಹೌದಾ? ಪಂಚಭೂತಗಳ ಸಂಯೋಜನೆಯಿಂದ ದೇಹಗಳ ನಿರ್ಮಾಣ ಆಗುತ್ತದೆ. ಹೌದಾ? ಅಂಡಜ, ಪಿಂಡಜ, ಸ್ವೇದಜ, ಉದ್ಭಿಜ್ಜ ಎಂಬಂತಹ 4 ಕ್ರಮಗಳಿಂದ 84 ಲಕ್ಷ ಜೀವರಾಶಿಗಳ ಸೃಷ್ಟಿಯಾಗುತ್ತದೆ. ಲೆಕ್ಕಾಚಾರ ಮಾಡಿ ಅಷ್ಟೇ ತಾನೆ? ಅಷ್ಟೇ ಅಷ್ಟೇ. ಅದ್ಭುತವಾಗಿದೆ, ವಿಶೇಷವಾಗಿದೆ. ಇನ್ನೊಂದು ವಿಶೇಷ ಏನು ಗೊತ್ತಾ? ಏನು? ಈ ಸೃಷ್ಟಿಯ ಬೀಜಗಳೆಲ್ಲವೂ ಬಂಗಾರದ ಪಾತ್ರೆಯೊಳಗಿತ್ತು ನನ್ನಲ್ಲಿ. ಹೌದು. ಆದ್ದರಿಂದ ನಿನಗೊಂದು ಹೊಸ ಹೆಸರು. ಹೆಸರು ಅಮ್ಮ ಕೊಟ್ಟದಲ್ಲಿ ಅದು ಅಂಕಿತ ನಾಮ. ಹೌದು. ನಾನು ಅನ್ವರ್ಥ ನಾಮ. ಅನ್ವರ್ಥವ ಅಲ್ಲಿ ನೋಡಿಕೊಳ್ಳುವಂಥದ್ದು. ಹೌದು. ಹಾಗೆ ಪುಂ ಬಸೀರ. ಎಂತದ ಬಸೀರ? ಯಾಕೆ? ಅದೊಂದು ಹೆಸರ? ಹೌದು. ಯಾರು ಹೇಳಿದ್ರು? ನೀನಾಡುವ ಭಾಷೆಯ ಪದಗಳನ್ನು ನೀನೇ ಇಷ್ಟಪಡದಿದ್ರೆ ಇನ್ನು ಅದರ ರಕ್ಷಣೆ ಮಾಡುವುದು ಯಾರು? ವೇದಿಕೆಗೆ ಭಾಷಣಕ್ಕೆ ಮಾತ್ರವ ಅದು? ಹೊನ್ನಿನ ಹೊಟ್ಟೆಯವ ಅಂತ ಅದರ ಅರ್ಥ. ನಾನು ಇಷ್ಟ ಆಗೋದಿಲ್ವಾ? ನಾನು ಆಡುವ ಭಾಷೆಯ ಮೇಲೆ ನನಗೆ ಅಭಿಮಾನ ಉಂಟು. ಅದಲ್ಲ ನಾನು ಯೋಚನೆ ಮಾಡುವುದು. ನಾನು ಇನ್ನೊಂದು ಮುಂದಿನ ಕಲ್ಪಕ್ಕಾದ್ರೂ ಸ್ವಲ್ಪ ಕಾಲಂತಿಗೆ ಒಗ್ಗಿಕೊಳ್ಳುವ ಎಂಬ ಇರಾದೆಯಲ್ಲಿದ್ದೇನೆ, ಆಯ್ತಾ? ಹಾಗಾಗಿ ಸ್ವಲ್ಪ ಬಿಡುವುದು. ಅದಕ್ಕೆ ಒಮ್ಮತ ಇಲ್ಲಲ್ಲ, ಎಂತ ಮಾಡುವುದು? ಒಮ್ಮತ ಭರಿಸುವ ಹಾಗೆ ಒಂದು ಅದಾಗ್ಲಿಕ್ಕಿಲ್ಲ ನನಗೆ. ಸುಸಂಸ್ಕೃತವಾದ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಹಿರಣ್ಮಯವಾದ ಗರ್ಭವುಳ್ಳ ನನ್ನನ್ನು ಹಿರಣ್ಯ ಗರ್ಭ ಅಂತ ಕರೆಯುತ್ತಾರೆ. ಒಳ್ಳೆಯ ಹೆಸರು ಅದಾದೀತು. ಹಾಗೆಂದ್ರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನಗೂ ಈ ಸಲ ಕೊಡುವುದೇ ನಾನು. ನಿನ್ನ ದುರ್ಬುದ್ಧಿ ಬಿಡ್ಲಿಲ್ಲ. ಇದು ದುರ್ಬುದ್ಧಿ ಅಲ್ಲ, ಇದು ಕೊಡುವ ಕೈ. ಏನ್ ಕೊಡ್ತೀನಿ? ನಿನಗೊಂದು ಹೆಸರು ಬಹಳ ಸುಲಭದಲ್ಲಿ ಕೊಟ್ಟು ಬಿಡ್ತೇನೆ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹೋದಂತಹ ದಾರಿ ನಾನು ತೆರೆದ ನನ್ನ ಬಾಯಿ, ನೀ ಹೊರ ಬಂದದ್ದು ನಾನು ಬಿಟ್ಟ ಪಥ. ಹೋದದ್ದು ಕೊಟ್ಟ ಪಥ, ಬಂದದ್ದು ಬಿಟ್ಟ ಪಥ. ಅದೇ ದ್ವಾರದಿಂದ ಹೊರ ಬಂದ ದಶೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಅಧಃ ಅಕ್ಷಜ, ಅಧೋಕ್ಷಜ. ನಿನ್ನಲ್ಲಿ ಸಂಧಿ ವಿಂಗಡಣೆಗೆ ಹೇಳಿದ್ದೇನೆ ನಾನು ಗುಣಸಂಧಿ ಅಂತ ನಿನಗೆ ವಿವರಣೆ ಕೊಟ್ಟನ. ಎಷ್ಟು ಮಾತಾಡ್ತಿ ಪುಣ್ಯಾತ್ಮ, ಸಮಯ ಮೀರ್ತಾ ಉಂಟು. ಆರಂಭ ಮಾಡಿದ್ದು ನೀನು, ಈಗ ಅವಸರ ಮಾಡಿದ್ರೆ ದಾರಿ ತೋರು. ಕೈಕಾಲು ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟಾದರೂ ತೊಂದರೆ ಕೊಡೋಣ ಅಂತ. ಕೆಲವರ ಅಭ್ಯಾಸ ಇದು. ತಾವಂತೂ ನೆಮ್ಮದಿಯಲ್ಲಿ ಇರುವುದಿಲ್ಲ, ಇನ್ನೊಬ್ಬರಿಗೂ ಅದು ಸಿಗಕೂಡದು ಅಂತ. ಸದ್ಯ ಪೀಡೆ ತೊಲಗಿತಲ್ಲ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು, ಇವನನ್ನು ಹೊಟ್ಟೆಯೊಳಗೆ ಹಿಡಿದಿಟ್ಟುಕೊಳ್ಳಬೇಕು. ಆಗ ಈ ಬ್ರಹ್ಮನ ಕಡೆಯವರು ಪ್ರಶ್ನೆ ಮಾಡಬಹುದು, ಬ್ರಹ್ಮನೋ ರಜೋಗುಣ ಭೂಯಿಷ್ಠ, ಅವ ಹಾಗೆ ಮಾಡಿದ ಅಂತ, ವಿಷ್ಣು ಯಾಕೆ ಹೀಗೆ ಮಾಡಿದ? ಪ್ರತೀಕಾರ ಸಾತ್ವಿಕತೆಗೆ ಶೋಭಿಸುತ್ತದೆಯೇ? ಪ್ರಶ್ನೆ ಸಹಜವಾದ್ದು. ಆದರೆ ನಾನು ರಕ್ಷಣಾ ಕರ್ತೃತಾನೆ. ಯಾರು ತಪ್ಪು ಮಾಡುತ್ತಾರೋ ಅವರಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡಲೇಬೇಕು. ಈ ಬ್ರಹ್ಮ ಆರಂಭಕ್ಕೆ ಅಹಂಕಾರದಿಂದ ಎಲ್ಲ ಕೆಲಸಗಳನ್ನು ಕೆಡಿಸಿಬಿಟ್ಟ. ಅದು ತಪ್ಪಲ್ವಾ? ಅವನಿಗೆ ಶಿಕ್ಷೆ ಆಗಬೇಡವಾ? ಯಾರು ಅಹಂಕಾರವನ್ನು ತಾಳುತ್ತಾನೋ
ಆತ ಸೃಷ್ಟಿಕರ್ತನಾದ ಬ್ರಹ್ಮನಾದರೂ ಸರಿಯೇ, ಅವನಿಗೆ ಬಂಧನ ತಪ್ಪಿದ್ದಲ್ಲ ಎಂಬಂತಹ ಸಂದೇಶವನ್ನು ಲೋಕ ಮುಖಕ್ಕೆ ಸಾರುತ್ತಾ ನನ್ನ ಯೌಗಿಕ ಸಾಮರ್ಥ್ಯದಿಂದ ನನ್ನ ದೇಹದ 9 ದ್ವಾರಗಳನ್ನು ಬಿಗಿಗೊಳಿಸಿ ಆತನ ಪ್ರತೀಕ್ಷೆಯಲ್ಲಿರ್ತೇನೆ ನೋಡೋಣ. ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲೇ ಐಕ್ಯ. ಎಲ್ಲರೂ ಇವನನ್ನು ಹಾಡಿಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನು ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಭಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ, ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಕಂಡಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ತೆರಳುವೆ ಸಾರಬೇಕು. ದಾರಿಗೆ ಬೇಕಾಗಿ ತನ್ನ ಉದರದ ಮಧ್ಯ ಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಕೆಳಗಿಳಿದೆ, ದಾರಿಗೆ ಬೇಕಾಗಿ ಹುಡುಕಾಡಿದೆ, ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳ ಬಂಧನ, ತನ್ನ ದೇಹದ 9 ದ್ವಾರಗಳ ಬಂಧನ. ಯಾರೇ ಆಗಲಿ ದೇಹದ 9 ದ್ವಾರಗಳ ಬಂಧನವಾಯಿತು, ಅಲ್ಲಿಗೆ ಬದುಕೆಂಬುದಿಲ್ಲ. ಇಲ್ಲಿ ಹಾಗಲ್ಲ, ಈತ ತನ್ನ ದೇಹದ 9 ದ್ವಾರಗಳನ್ನು ಬಂಧಿಸಿದ್ದಾನೆ, ಉಸಿರಾಟವನ್ನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇವನ ಯೋಗ್ಯತೆ ಏನು, ಎಷ್ಟು ಅಳತೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು, ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ನಾನು ಇಲ್ಲಿಂದ ಹೊರ ಹೋಗಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಳಲಿಕೆ ಬಾಯಾರಿಕೆ, ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆ ಯಾಜ್ಞಿ ಶಿರೋಧಾರಿಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾನು ಇಲ್ಲಿಂದ ಹೊರ ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತಹ ಚಿಂತೆ ಅಲ್ಲ. ಚಿಂತನೆ ಮಾಡುವಾಗ ದಾರಿ ಒಂದಿದೆ, ಮಾತೆಯಾಡಿದಂತಹ ಭಯದ ನುಡಿ. ಅಮ್ಮ ಸ್ಮರಿಸೆ ಭಕ್ತಿ ಹರಿಯದಾರಿ ಕಮಲದಾಡಲಿ ಮೆರವ ಪದ ಗೋಚರಿಸೆ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯವರ ಕಾಲವೆಷ್ಟಾಯಿತೋ ಕಾಣೆ,
ಹೊಟ್ಟೆಯನ್ನು ಸೇರಿದಂತಹ ಬ್ರಹ್ಮ ಸದ್ಯಕ್ಕೆ ಬರುವ ಲಕ್ಷಣಗಳೊಂದು ಕಾಣಿಸುತ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ನನ್ನಲ್ಲಿ ವಿಚಿತ್ರ ಪರಿವರ್ತನೆ ಉಂಟಾಗ್ತಾ ಇದೆಯಲ್ಲ. ಒಂಥರ ಆಲಸ್ಯ, ತೊಂದ್ರ, ನಿದ್ರೆ ನನ್ನನ್ನು ಆವರಿಸುತ್ತಿದೆ. ಎಲ್ಲಾದರೂ ಕೈಕಾಲು ಬಿಟ್ಟು ಮಲಗಿಕೊಳ್ಳಬೇಕು ಅಂತ ಮನಸ್ಸಾಗ್ತಾ ಇದೆ. ಜಾಗವೇ ಇಲ್ವಲ್ಲ. ಅಲ್ಲೊಂದಲ್ಲ ಆಲದಲ್ಲಿ ತೇಲಿ ಬರುತ್ತಾ ಇದೆ. ಬ್ರಹ್ಮನ ಸೃಷ್ಟಿ ಇನ್ನೂ ಆರಂಭವಾಗಿಲ್ಲ. ಅದಕ್ಕೂ ಮುನ್ನ ಆಲದೆಲೆಯೊಂದು ಸೃಷ್ಟಿಯಾಗಿದೆ ಅಂದ್ರೆ ಇದು ನಮ್ಮ ಅಮ್ಮನ ಸಂಕಲ್ಪ ಸೃಷ್ಟಿ ಇರಬೇಕು. ನನಗೆ ಮಲಗುವುದಕ್ಕೆ ಅದೇ ಜಾಗ ಇರಬೇಕು. ನನ್ನ ಈ ದೀರ್ಘವಾದ ದೇಹವನ್ನು ಆ ಆಲದೆಲೆಯ ಗಾತ್ರಕ್ಕೆ ಸರಿಯಾಗಿ ಕುನಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿಟ್ಟು ಸೀಪುತ್ತಾ ಆ ಎಲೆಯ ಮೇಲೆ ನಾನು ಮಲಗಬೇಕು. ಅದಕ್ಕೂ ಒಂದು ಅರ್ಥ ಇದೆ. ನಡೆ ಮತ್ತು ನುಡಿ ಒಂದೇ ತೆರನಾಗಿರಬೇಕೆಂಬುದೇ ಅದರ ಸಾಂಕೇತಿಕವಾದಂತಹ ಅರ್ಥ. ಹೀಗೆ ಯೋಗ ನಿದ್ರೆಯಲ್ಲಿ ಮಲಗಿಕೊಳ್ತೇನೆ ನಾನು. ಹರಿಯ ಪದಯುಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೀರನು ಅಚ್ಚರಿಯಾಗುವುದೇ ಸುರತ ವೈದ್ಯರು ಲಾಲಿಸಿ ಸುರತ ವೈದ್ಯರು ಲಾಲಿಸಿ ಅಸಾಧ್ಯವಾದಂತಹ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ 1000 ಹೆಸರುಗಳುಳ್ಳಂತಹ ತಾವರೆ ಹೂವೊಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ. ಯಟ ಬಲ ಹಿಂದೆ ಮುಂದೆ ನಾನು ಮಗ. ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ. ಈಗ ಈ ಬ್ರಹ್ಮ ಪಂಚವದನ. ಇರಲಿ ಸಂತೋಷ. ನಡೆದಂತಹ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹೇಗೆ ಹೇಳುವುದು? ಗಾಢ ನಿದ್ರೆ, ನಿದ್ರೆಯಲ್ಲಿರುವವರನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಜ್ಞಾನಾಸಕ್ತನಾಗಿರ್ತೇನೆ. ಹರಿಯ ಒಳಗಿನ ಯೋಗ ನಿದ್ರೆಯ ಇರದೆ ಕನ್ನಡ ಕಿಲ್ಪಿಸುವ ಕಿರುಗಳಿರಲಿ ಹೊರಗಡೆಗೆ ತಾನು ಮರೆಯುವ
ಮೇಲೆ ಕೆಳಗೆ ಎಲ್ಲಿ ನೋಡಿದರಲ್ಲಿ ಆವರಿಸಿಕೊಂಡಿರುವುದು ಜಲರಾಶಿಯ ಮೊತ್ತ. ನಾನೊಬ್ಬನೇ ಇದ್ದಾರೆ, ಹಿನ್ನೆಲೆ ಏನಿರಬಹುದು ಯೋಚಿಸಿದೆ ಅಂತಾದ್ರೆ ಅದಾವುದೇ ವಿಚಾರಗಳು ತಿಳುವಳಿಕೆಗೆ ಬರ್ತಾ ಇಲ್ಲ. ಹಾಗಾದ್ರೆ ಏನು ನೋಡಬೇಕಾಗಿದೆ? ಅಲ್ಲದೆ ಏನದು ವಿಚಿತ್ರ? ಒಮ್ಮಿಂದ ಮೇಲೆ ನನ್ನ ಹುಟ್ಟು ಕೆಳಗಿನಿಂದ ಮೇಲೆ ಎದ್ದೇನೆ, ಅದರ ಮೇಲಿಂದ ಕೆಳಗೆ ತಪ್ಪನೆ ಬಿಟ್ಟೇನೆ. ಒಂದು ತಿಳಿಯುತ್ತಾ ಇಲ್ಲ. ಸುತ್ತಲೂ ನೋಡ್ತೇನೆ, ಏನದು ಕತ್ತಲೆ ಕತ್ತಲೆ ಕಾರ್ಗತ್ತಲೆ. ಈ ಕಾರ್ಗತ್ತಲೆಯ ಮಧ್ಯದಲ್ಲಿ ನಾನು ಎಲ್ಲಿಂದ ಬಂದೆ? ಯಾರು ನನ್ನ ತಂದೆ? ಇನ್ನು ಏನು ಮುಂದೆ? ಎಲ್ಲೋ ಪ್ರಶ್ನೆ. ಇದಕ್ಕೆ ಉತ್ತರ ದೊರೆಯಬೇಕಲ್ಲ. ನಡೆಯುತ್ತೇನೆ ಮುಂದೆ. ಏನೋ ಪಾಮರಳೆ ಉಂಟಾದ್ರಿಗೆ ಏನುಂಟು? ತಲೆ ಉಂಟು, ಕಾಣುದಿಲ್ವ ನಿನಗೆ? ಕಣ್ಣುಂಟು, ಕಾಣುದಿಲ್ವಾ? ಬಾಯಿ ಉಂಟು, ನಾಲಿಗೆ ಉಂಟು, ಏನುಂಟು ನಿನಗೆ? ನಿನಗೆ ಕಣ್ಣಿಲ್ವ ಅಂತ ಹೇಳುದು? ಏನೂ ಇಲ್ಲ ಅಂತ ಗ್ರಹಿಸಬೇಡ. ಅಷ್ಟೆಲ್ಲವೂ ನನಗೆ ಉಂಟು. ಇದ್ದ ಕಾರಣವೇ ನಿನಗೆ ತಾಗಿದೆ. ಹೌದು, ನನಗೆ ಒಂದು ಅನುಮಾನ. ಎಂತ ಅನುಮಾನ? ಎಲ್ಲ ಉಂಟು, ಕಣ್ಣಿಲ್ಲ ನಿನಗೆ. ಆದ್ದರಿಂದ ಪ್ರಶ್ನೆ ಕೇಳಿದ್ರೆ ನನಗೆ ತಾಗಿದೆ. ಪ್ರಶ್ನೆ ಹುಟ್ಟಿಕೊಳ್ಳುವುದು ಕಣ್ಣಿಲ್ಲದಿದ್ರೆ ಅಲ್ಲ, ತಿಳುವಳಿಕೆ ಇಲ್ಲದಿದ್ರೆ ಮಾತ್ರ. ಹೌದು, ಹಾಗಾಗಿ ಹಾಗಿದ್ರೆ ಇನ್ನೊಂದು ಇಲ್ಲ, ತಿಳುವಳಿಕೆಯೂ ಇಲ್ಲ ನಿನಗೆ. ನನಗುಂಟು, ನನಗೆ ಇದ್ದ ಕಾರಣ ಇಂಥ ಪ್ರಶ್ನೆ ಮೂಡುವುದಿಲ್ಲ. ಇದ್ದ ಕಾರಣ ತಾಗಿದ್ದು ರಾಜ. ಓಹೋ, ನೀನು ಯಾಕೆ ತಾಗಿದೆ? ಬೇಕಾಗಿತ್ತು. ಏನು ಬೇಕಾಗಿತ್ತು? ನನ್ನ ಇರ ಏನು ಅಂತ ತಿಳ್ಕೊಳ್ಬೇಕಾಗಿತ್ತು. ನಿನ್ನ ಇರ ಏನು ಹೇಳು. ನಾನು ಯಾರು? ನಾನು ಯಾರು? ನನ್ನ ಅಪ್ಪ ಯಾರು? ನನ್ನ ತಂದೆ ಯಾರು? ನನ್ನ ಅಮ್ಮ ಯಾರು? ನನ್ನ ತಾಯಿ ಯಾರು? ನಾನು ಯಾಕೆ ಇಲ್ಲಿ? ನಾನು ಯಾಕೆ ಇಲ್ಲಿ ಬಂದೆ ಹೇಳು. ನಾನು ಕೇಳಿದನ್ನೇ ಕೇಳಬೇಡ, ಬೇರೆ ಉತ್ತರ ಕೊಡ. ನನ್ನ ಬಗ್ಗೆ ನನಗೆ ತಿಳಿದಿಲ್ಲ, ಮತ್ತೆ ನಿನ್ನ ಬಗ್ಗೆ ನಾನು ಹೇಗೆ ಹೇಳು? ಹಾಗಾದ್ರೆ ತಿಳಿಯದವ ನೀನು, ತಿಳುವಳಿಕೆ ಇಲ್ಲದವ ನಿನಗೂ ತಿಳಿದಿಲ್ಲ. ನನಗೆ ಗೊತ್ತು. ಏನು ಗೊತ್ತು? ನಾನು ಯಾರು ಅಂತ ನನಗೆ ಗೊತ್ತು. ಹೌದಾ? ನೀನು ಯಾರು ಅಂತ ಗೊತ್ತು. ನಾನು ಯಾರು ಅಂತ ಗೊತ್ತು. ನಿನ್ನ ಅಪ್ಪನ ಬಗ್ಗೆ ಗೊತ್ತು. ಹಾಗಾದ್ರೆ ನನ್ನ ಅಮ್ಮನ ಬಗ್ಗೆ ಗೊತ್ತು. ನಾನು ಯಾರು? ನೀನು ನೀನೇ. ನೀನು ಯಾರು? ನಾನು ನಾನೇ. ನನ್ನ ಅಪ್ಪ ಯಾರು? ಅಪ್ಪ ಅಪ್ಪನೇ. ಅಮ್ಮ ಯಾರು? ಅಮ್ಮ ಅಮ್ಮನೇ. ಮುಗೀತಲ್ಲ ಇಲ್ಲಿಗೆ. ನಿನಗೆ ಗೊತ್ತಿರೋದು ಅಷ್ಟೇ ಅಲ್ಲ, ನಿನಗೆ ಯಾರಾದ್ರೂ ಗೊತ್ತಿತ್ತು? ನನಗೂ ಅಷ್ಟೇ ಗೊತ್ತು. ಅಷ್ಟು ಗೊತ್ತು. ಹಾಗಾದ್ರೆ ಹೀಗೆ ಯಾವುದು ಗೊತ್ತಿಲ್ಲಂತಹ ನಾವುಗಳು ಇವತ್ತು ಒಂದಾಗಿದ್ದೇವೆ, ನಮ್ಮ ಜೊತೆಯಾಗಿದ್ದೇವೆ. ಈ ಜೊತೆ ಇಲ್ಲಿಗೆ ಸಾಕ, ಇನ್ನು ಬೇಡ. ಯಾಕೆ? ಇನ್ನೂ ಮುಂದುವರಿಬೇಕಾ? ಹೌದು, ಬೇಕಿತ್ತು ಅದು. ಹೌದು, ಬೇಡಪ್ಪ. ಹೊಸತ್ತು ಬೇಕಾದ್ರೆ ಮಾತ್ರ ಏನಾದ್ರೂ ಪ್ರಯೋಜನ. ಹೌದು. ಹಾಗಾದ್ರೆ ಇವತ್ತು ಹೊಸತನವನ್ನು ಕಂಡುಕೊಳ್ಬೇಕಾದದ್ದು ಹೇಗೆ? ಹೇಗೆ? ನಮ್ಮೊಳಗೆ ಸಂಬಂಧವನ್ನು ಮಾಡಬೇಕು. ಸಂಬಂಧ ಮಾಡಿದರೆ ಒಳ್ಳೇದು. ಯಾರಿದ್ದಾರೆ ಮಾಡುದು? ಯಾರ್ಯಾರು ಸಂಬಂಧ ಮಾಡುದಲ್ಲ, ನಮ್ಮೊಳಗೆ, ತಮ್ಮೊಳಗೆ. ಹೌದಾ? ಹೇಗೆ ಅದು? ಹಾಗಾದೀತು, ಹೀಗಾದೀತು, ಹೀಗಾದೀತು, ಹಾಗಾದೀತು. ಸರಿಯಾಗಿ ಯೋಚನೆ ಮಾಡಿದೆ ನಾನು, ಸುಮ್ಮನಲ್ಲ. ಒಂದಕ್ಷರ ಸ್ವರವಾಗುತ್ತದೆ, ಮತ್ತೊಂದು ಅಕ್ಷರ ಸೇರಿದ್ರೆ ಸಂಬಂಧ ಆಗ್ತದೆ. ಹೌದಾ?
ನಾನು ಸಂಬಂಧದಲ್ಲಿ ತಾತನೋ? ನೀನು ಅಷ್ಟೇ ಯಾಕೆ ಹಿಂದೆ ಹೋಗೋದು? ಅಲ್ಲ, ನೀನು ತಾತ ಅಂತ ಹೇಳಿ ಅದೆಲ್ಲ ಹೇಳಿದ್ದು ತಾದಿಂದ ಆರಂಭ ಅಂದೆ. ಆಗಿತ್ತು, ತಾದಿಂದ ಆರಂಭ ಮಾಡೋದು. ಕುಡಿಯುವುದಕ್ಕೆ ಯಾಕೆ ಹೊರಟದ್ದು? ತಾಯಿ ನೀನು ಹೇಳಿದಲ್ಲ ತಾದಿಂದ. ಅದಲ್ವಾ ಹಾ, ತಾ ಎನ್ನುವಂತಹ ಅಕ್ಷರ ಹಾ. ಅದಕ್ಕೆ ಮತ್ತೊಂದು ಸೇರಬೇಕು. ಹಾ. ಮಾ 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 ಉಮಾ ಉಮಾ. ಅದು ಉಮ್ಮ ಆಗುದು ಹೇಗೆ? ನಾನು ಹೂ ಹೇಳಿದ್ನ? ಹೂ ಅಕ್ಷರ ಹೇಳಿದ್ದ? ಉಮಾ 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 ಅಂತ. ಅಧಿಕ ಕಲ್ತ್ರೆ ಆಗುದು ಹಾಗೆ. ಉಮಾ ಉಮಾ ಅಂತ. ಉಮ್ಮಲ್ಲ ಉಪ್ಪ. ಹಾ. ಮತ್ತೊಂದು ಹಾ. ಅದೆಲ್ಲ ಹೇಳಿದ್ದು ಹಾ. ತಮ್ಮ ತಮ್ಮ. ಹಾಗಾದರೆ ನೀನು ತಮ್ಮ ಸಂಬಂಧದಲ್ಲಿ ನಾನು ನಿನಗೆ ತಮ್ಮ. ಹೇಗೆ ಸಂತೋಷ. ಸಂಬಂಧ ಮಾಡೋದು ಸಂತೋಷ ಆಯ್ತೋ ಇಲ್ವಾ? ಸಂತೋಷ. ತೃಪ್ತಿ ಆಯ್ತೋ ಇಲ್ವಾ? ನೀನು ಸಂಬಂಧಕ್ಕೆ ಆದೀತ? ಎಲ್ಲ ಅದಕ್ಕೆ ಹೇಳೋದು ಅಧಿಕ ಪ್ರಸಂಗ ಅಂತ. ಎಂತದ್ದು? ಇಲ್ಲಿವರೆಗೆ ಆದೀತು ಅಂತ ನೀನು ಮಾಡಿದೆ, ನಾನು ಮಾಡಿದ್ದನ್ನು ಒಪ್ಪಿಕೊಂಡೆ. ಸಂಬಂಧಕ್ಕೆ ಇವಾಗ ಆದೀತು ಆದೀತು ಅಂತ ಕೇಳ್ತೀಯಲ್ಲ. ಆದರೆ ಪರೀಕ್ಷೆ ಮಾಡದೆ ಸಂಬಂಧ ಮಾಡುವ ಹಾಗೆ. ಪರೀಕ್ಷೆ? ಯಾವ ಪರೀಕ್ಷೆಯೋ? ಮೊದಲು ಪರೀಕ್ಷೆ ಆಗ್ಬೇಕು. ಪರೀಕ್ಷೆ ಒಮ್ಮೆ ಪರೀಕ್ಷಿಸಲೇ ಮಾಡು ಮಾಡು ಮಾಡು, ಆಕ್ಷೇಪ ಇಲ್ಲ. ಫಲಿತಾಂಶ ಈಗಲೇ ಬೇಕು. ಸ್ವಲ್ಪ ನಿಧಾನ. ಕೊಯ್ಯ ಅದೆಂತದ್ದು? ಕೊಯ್ಯ ಅಂದ್ರೆ ಸಂಬಂಧದಲ್ಲಿ ಕೊಯ್ಯ. ಮೊದಲೇ ಸರಿ ಇಲ್ಲ ಈಗ. ನಿನ್ನ ಮೈಯಲ್ಲಿ ಎಲುಬೇ ಇಲ್ಲ. ಅಲ್ಲ, ಸಂಬಂಧ ಮಾಡ್ಲಿಕ್ಕೆ ಎಲುಬು ಎಂತದಕ್ಕಪ್ಪ? ಅಲ್ಲ, ಪರೀಕ್ಷೆ ಮಾಡಿದೆ ಅಲ್ಲ. ಪರೀಕ್ಷೆ ಮಾಡುವಾಗ ಎಲುಬಿಲ್ಲ ಅಂತ ಗೊತ್ತಾ? ಪರೀಕ್ಷೆಗೆ ನಿನ್ನ ಎಲುಬು ಸಿಗ್ಲಿಲ್ಲ. ಎಲುಬು ಇದ್ರೆ ಮಾತ್ರ ಸಂಬಂಧ ಆಗೋದು. ಮೆತ್ತಗೆ ಮೆತ್ತಗೆ ಹಾಗೆ ಕೈ ತೆಗೆಯುವುದಕ್ಕೆ ಮನಸ್ಸು ಬರುವುದಿಲ್ಲ. ಹೇ, ನಿನ್ನ ಮೈಯ ಹಾಗೆ ಮೈಯ ಹಾಗೆ ಮನಸ್ಸು ಕೂಡ ಅಷ್ಟೇ ಮೃದುವಾಗಿರಬಹುದು. ಆದ್ದರಿಂದಲೇ ನಿನ್ನಲ್ಲಿ ವಿಶೇಷವಾದಂತಹ ಗೌರವ ಹಾ, ಉಕ್ಕೇರಿ ಬರುತ್ತಾ ಉಂಟು. ಒಳ್ಳೇದು. ಆದ್ದರಿಂದ ಏನು ಸಂಬಂಧದಲ್ಲಿ ಹೇ, ನೀನು ಹೇ. ನನಗೆ ಗುರುತಿಸಿಕೊಳ್ಳುವುದಕ್ಕೆ ಅಗ್ರಜ ಅನುಜರು ಎನ್ನುವ ಹಾಗೆ ಸಂಬಂಧ ನಮ್ಮೊಳಗ ಇಲ್ಲಿ ಬಿಡೋಣ. ಆದ್ರೆ ಇದಕ್ಕೇನು ಮಾಡುವುದಾ? ಹೇಳುವುದಕ್ಕೆ ಹಸಿವೆ 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 ಹೌದಾ? ಸಹಿಸುವುದಕ್ಕಾಗುವುದಿಲ್ಲ. ನೋಡಿದೆ ತಿನ್ನುವುದಕ್ಕೆ ಎಲ್ಲಿಯಾದ್ರೂ ಏನಾದ್ರೂ ಸಿಗುತ್ತದೋ ಅಂತ ಎಷ್ಟು ದೂರ ದೃಷ್ಟಿ ಹರಿಸಿದ್ದೇನೋ ಅಲ್ಲಿಯವರೆಗೆ ಯಾವುದೇ ಆಹಾರವು ಗೋಚರಕ್ಕೆ ಬಂದದ್ದಿಲ್ಲ. ತಮ್ಮ ಹಸಿವಾಗುತ್ತದೆ. ಜಲವನ್ನು ನನಗೂ ಕೂಡ ಹೊಟ್ಟೆ ಒಳಗೆ ಹೊಟ್ಟೆ ಒಳಗೆ ಚುರ ಚುರ್ರ ಚುರ ಚುರ್ ಇದು ಮೇಲೆ ಬೀಳುವ ಲಕ್ಷಣ ಇಲ್ವಾ? ಒಳಗೆ ಚುರುಚುರು ಆಯ್ತು ಅಂತ. ಉದರ ಆಗಲಿ
ಬಾಧಿಸ್ತಾ ಇದೆ. ಹೌದಾ? ಮೊದಲು ತಿಳಿದುಕೊಂಡದ್ದು ಹೇಗೆ? ಯಾಕಪ್ಪ? ನಾನು ಓರ್ವನೆ ಎನ್ನುವುದೇ. ನಾನು ಗ್ರಹಿಸಿದ್ದಾಗ ನಾನೊಂದೇ ಇರೋದನ್ನು. ತದನಂತರ ನಿನ್ನ ಕಂಡೆ. ಹಾಗಿದ್ದರೆ ಒಳ್ಳೆದಾಯ್ಪ ಇಲ್ವಾ? ವಿಶಾಲವಾದಂತಹ ಈ ಜಲನಿಧಿಯಲ್ಲಿ ಅದೆಷ್ಟು ಜೀವರಾಶಿಗಳಿರಬಹುದು. ಕಣ್ಣಿಗೆ ಕಾಣುವುದಿಲ್ವಲ್ಲ? ಹಾಗೆ ನೋಡಿದರೆ ಕಾಣುವುದಿಲ್ಲ. ಜಲವನ್ನು ಶೋಧಿಸುವ ಚಿಕ್ಕ ಪ್ರಾಣಿಯನ್ನು ಹಿಡಿದು ತಿಂದು ನಮ್ಮ ಉದರಾಜ್ಞೆಯನ್ನು ಶ್ರವಣಗೊಳಿಸಿ. ಹಾಳಾಗಿ ಹೋಗ್ಲಿಕ್ಕೆ, ನೀರು ಕುಡಿದು ಸಾಯ್ಲಿಕ್ಕೆ, ಅಣ್ಣ ಸತ್ತಲ್ಲಿ ಸತ್ತು ಯಾರಿಗೆ ಶಾಪ ಮತ್ತೆ ಇಲ್ಲದಾಗ್ಲಿಕ್ಕೆ. ಮೋಸ 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 ಮೋಸ. ಪ್ರಾಣಿ ಮೋಸ ಮಾಡಿದ್ದು ಮಾಡಿದ್ದ ನಾನು ಹಿಡಿದ. ನೀನೆಂತದ್ದು ಮಾಡಿದ್ದು? ನಾನು ಹಿಡಿದದ್ದು ಪ್ರಾಣಿ. ನಾನು ಹಿಡಿದದ್ದನ್ನೇ. ಬಡಿದದ್ದು ಪ್ರಾಣಿ. ಎರಡು ಬಿಗಿದೆ ಡಿಪ್ 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 ಡಿಪ್. ಬಿದ್ದದ್ದು ನಿನಗೆ. ನಿನಗೂ ಬಿತ್ತಲ್ಲ. ಅಲ್ಲಿಗೆ ಸರಿಯಾಯ್ತು. ಏ ತಮ್ಮ, ಈ ಪ್ರಾಣಿ ಇಲ್ಲಿ ಹೋಯ್ತು. ಓ ಅಲ್ಲಿ ನೋಡು, ತಲೆ ಹುಡುಕೋಣ. ಹರಿಯದ ಕಮಲನಾಳಲಿ ಗುರಿ ಗುರು ಗುರಿ
ಧ್ಯಾನಾಸಕ್ತನಾಗಿದ್ದೆ. ಒಮ್ಮಿಂದ ಮೇಲೆ ಉದಿಸಿದಂತಹ ಧನುಜರು ಇರುವರು ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಹೇಗೂ ಇವರ ಕೈಯಿಂದ ತಪ್ಪಿಸಿ ಬಾರಾದೆ. ಅಟ್ಟಹಾಸ ಕೇಳ್ತಾ ಉಂಟು, ನನ್ನನ್ನು ಬಿಡುವ ಯಾವ ಲಕ್ಷಣವೂ ಗೋಚರಿಸ್ತಾ ಇಲ್ಲ. ಹಾಗಾದ್ರೆ ಬ್ರಹ್ಮನ ಅಸ್ತಿತ್ವಕ್ಕೆ ಬಿಟ್ಟೆ? ಇಲ್ಲ, ಹಾಗಾಗಬಾರದು. ಹಾಗಾಗದೆ ಇರಬೇಕಾದ್ರೆ ಇರುವುದೊಂದೇ ದಾರಿ. ಅಮ್ಮ 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 ಮರುಗಲೇ ಗಿರಿಧಾರ ಮರಗಲೇ ಮರಿದಿರುವುದ್ಯಾಗೆಲ್ಲರಿ ಮರಿ ಒಲಿಯ ಒಲಿಯನೆ ಮರದು ಗಂಡ ಮಗರಿದು ಬಂದಿ ಮಗನೇ ಬ್ರಹ್ಮ, ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದಂತಹ ನೀನು ತುಂಬಿದಂತಹ ಜಲರಾಶಿಯಲ್ಲಿ ದುಃಖಿಸ್ತಾ ಇರುವೆ ಕಂದ. ಹೌದಮ್ಮ. ಕಾರಣವೇನು ಕಂದ? ಮಾತೆ ಮಾತೆ ಲಾಲಿಸು ಜಲದೊಡಿವರು ಸೂಸುದ ಎಲ್ಲರಿಗೂ ಆದಿದರೆ ಗಡರುವರು ಓ ಜನನಿ, ಮಗನೇ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವವರು ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದೇ ತಡ ಧನುಜರು ಇರುವರು ಹುಟ್ಟಿಕೊಂಡಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ. ಕಂಗಿಟ್ಟಿದ್ದೇನಮ್ಮ, ನೀವೇ ಕಾಪಾಡಬೇಕು ತಾಯೇ. ಮರುಗಬೇಡ ಮರುಗಬೇಡ ವಿಧಾತ ಶ್ರೀಹರಿಯ ಕಾರಣ ಅವನಿರುವ ಶೀಘ್ರದು ಅಗಲಿರುವುದು ಬರುದು ಜಲಗುಳ್ಳು ದಯೆಯರ ಅರಿದು ಕೊಡುವನು ಭೇದಿ ವರಸು ದರ್ಶನವ ಕೊಡುವವಗೆ ಮರಿಯುಳಿಯುವುದೇ ಮರುಗಬೇಡ ವಿಧಾತ ಮರುಗಬೇಡ ವಿಧಾತ. ಆದಿಮಾಯೆಯಾದಂತಹ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಆದಷ್ಟು ಬೇಗನೆ ಬಿಟ್ಟು ತೆರಳುತ್ತೇನೆ ಮಗನೇ. ನಿದ್ರೆಯಿಂದ ಎಚ್ಚರಗೊಂಡಂತಹ ಹರಿಯು ನಿನಗೆ ಕಷ್ಟ ಕೊಡುತ್ತಿರುವಂತಹ ದುಷ್ಟರೀರ್ವರನ್ನು ವಧಿಸಿಕೊಡುತ್ತಾನೆ. ಅದಕ್ಕಾಗಿ ಸುದರ್ಶನ ಚಕ್ರವನ್ನು ಆತನ ಕೈಗೆ ನೀಡು ಕಂದ. ಅಷ್ಟರವರೆಗೆ ನಾನು ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಡಗಿಕೋ ಮಗನೇ. ಶುಭವಾಗಲಿ. ಯೋಗ ಮಾಯೆಯೋ ನಳಿನ ಹುಡಿದಿರಲು ಗಿರುನಗೆಯ ಬೀರುನ ಅನ್ನವದರದನೆ ಒಳ್ಳೆಯ ನಿದ್ರೆ. ಎದ್ದು ನಿಂತಾಗ ಹೊಸ ಹುರುಪು ಅಂಗಾಂಗಗಳಲ್ಲಿ ಸ್ಫುರಿಸುತ್ತಾ ಇದೆ. ಮಾತ್ರವಲ್ಲ, ಚೆಲುವಾದ ಚಕ್ರವೊಂದು ನೀರಿನಲ್ಲಿ ತೇಲಿ ಬಂತು. ದರ್ಶನಕ್ಕೆ ಅಂದರೆ ನೋಡುವುದಕ್ಕೆ ಸೊಬಗಿರುವ ಈ ಚಕ್ರವನ್ನು ಸುದರ್ಶನ ಎಂದು ಕರೆಯಬಹುದಾಗಿದೆ. ಚಕ್ರ ಕೈಗೆ ಸಿಕ್ಕಿದ್ದೇ ಸಿಕ್ಕಿದ್ದು. ಯಾರ ಹತ್ರ ಆದರೂ ಜಗಳ ಮಾಡಬೇಕು ಅಂತ ಮನಸ್ಸಾಗ್ತಾ ಇದೆ. ಯಾರು
ನೀನು ನಾನು ಯಾರಾದ್ರೂ ನಿಮಗೆ ಅಲ್ಲ, ಯಾರಾದ್ರೆ ನಮಗೇನು ಅಂತಾದ್ರೆ ನಮ್ಮ ಕಣ್ಣಿಗೆ ಕಾಣಬಾರ್ದು. ಬೇಕು. ಕಣ್ಣಿಗೆ ಕಂಡ ಮೇಲೆ ಯಾರು ಅಂತ ಪ್ರಶ್ನಿಸಬೇಕು ನಮಗೆ. ನನ್ನನ್ನು ನೋಡಿದ್ದೆ ಯಾಕೆ ನೀವು? ಅಲ್ಲ, ನಮ್ಮನ್ನು ನೀನು ನೋಡಿದ್ದೋ, ನಿನ್ನನ್ನು ನಾವು ನೋಡಿದ್ದೋ, ಅದು ಪ್ರಶ್ನೆ ಅಲ್ಲ. ನೀರಿನಲ್ಲಿ ನೀನು ಇದ್ದೀಯಲ್ಲ, ಹೌದು. ಹಾಗಾಗಿ ಕಂಡದ್ದು ಹೌದು. ಹೌದೇನೋ? ನಮ್ಮನ್ನು ನೋಡಿದಾಗ ನಮ್ಮ ಕಡೆಗೆ ಒಂದು ದೃಷ್ಟಿಯನ್ನು ಹರಿಸಿ ಮೋರೆ ನೋಟಕನಾಗಿ ಅಪಹಾಸ್ಯದ ನಗುವನ್ನು ಬೀರಿದೆಯಲ್ಲ. ಅಪಹಾಸ್ಯ? ಮತ್ತೆಂತದ್ದು ಅದು? ನಾನು ಯಾವಾಗಲೂ ನಗಾಡ್ತಾ ಅಲ್ಲ, ಇದ್ದೆ. ಯಾವಾಗಲೂ ನಗಾಡಬಹುದಾದ್ರೆ ಈಗ ಈ ರೀತಿ ಕಟ್ಟದಿಲ್ಲ ನಾವು. ಹಲ್ಲು ಮುಂದೆ ಇದ್ರೆ ನಗಾಡಿದ ಹಾಗೆ ಕಾಣೋದು. ಅಲ್ಲ, ನನ್ನನ್ನು ಮುರಿತೇನೆ ಈಗ. ಮುಂದೆ ಇದ್ದದನ್ನು ಒಳಗೆ ಮಾಡುವ ನಾನು ನಗಾಡ್ತಾ ಇರುವುದು ಅಂತ. ಹಾಗೆ ಹಲ್ಲು ಸರಿ ಉಂಟು ನಂದು. ನಿನ್ನ ಸರಿ ಇದ್ದ ಹಲ್ಲು ಸರಿ ಇಲ್ಲ ಅಂತ ಆಗಬೇಕು ಅಂತಾದ್ರೆ ಇಂತಹ ಅಪಹಾಸ್ಯದ ಕೆಲಸವನ್ನೇ ನೀನು ಮಾಡಬೇಕಾಗ್ತದೆ. ಹಾಗಾಗಿ ಯಾರು ನೀನು, ಯಾಕೆ ಕುಳಿತೆ ಹೇಳಬೇಕು. ಮೊದಲು ಪಡಲು ಹೋರು ಹೋರು ನೀ ಬಾರ. ಎಂತ ಭಾಷೆ! ನಿನಗೆ ಆ ಭಾಷೆ ಯಾಕೆ? ಯಾವ ಜಾತಿ ನೀವು? ನಾವು ನಮ್ಮದೇ ಜಾತಿ. ನಿನಗೆ ಜಾತಿ ಅಂತ ಹೌದು. ನಾವೊಂದು ಪೋರನನ್ನು ನೋಡಿದ್ದೀವಿ. ಪೋರ? ಹೌದು, ಸಣ್ಣದು, ಒಂದಿಷ್ಟು ಇದ್ದದ್ದು. ಹಸಿರಿನಿಂದ ಏನೋ ದೇಶದಿಂದ ಹಿಡಿಯುವುದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಪ್ರಾಣಿ ಜಾರಿ ಓಡಿ ಹೋಯಿತು. ಬಂಜೆ ತೊಟ್ಲು ಅದನ್ನೊಂದು ಹಿಡಿಲಿಕ್ಕೆ ಆಗ್ಲಿಲ್ಲ. ಅದು ಹಿಡಿಯಲಿದ್ದಾರಂತ ಇದು ಸಿಕ್ಕಿದಲ್ಲ. ಪ್ರಯತ್ನ ನಿರಂತರವಾಗಿ ಸಾಗುತ್ತಿತ್ತು. ಇದು ಓಡಿಸಿದ್ದೇವೆ. ಹಟ್ಟಿ 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 ಇಷ್ಟು ಹೌದಾ ಇಲ್ಲಿಗೆ ಆಗಿದೆ. ಹಾಗಾಗಿ ನಿನ್ನನ್ನು ನೋಡುವಾಗ ತಿನ್ನುವುದಕ್ಕೆ ಮನಸ್ಸು ಬರುವುದಿಲ್ಲ. ಅದೇನು ನೀನು ನಗಾಡ್ತಾ ಇದ್ದಿ. ನಗಾಡಿದ್ರೆ ತಿನ್ನುವುದಿಲ್ಲ. ನನಗೆ ಹಾಗೆಲ್ಲ ಇಲ್ಲ. ನಗಾಡಿದ್ರು ಆಗ್ತದೆ, ಹತ್ರೂ ಆಗ್ತದೆ, ಬಿತ್ತರೂ ಆಗ್ತದೆ, ಎಲ್ಲ ಆಗ್ತದೆ, ಕೂತ್ಕೊಂಡ್ರೆ ಆಗ್ತದೆ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಆ ಪ್ರಾಣಿಯನ್ನು ನೀನು ತೋರಿಸದಿದ್ದರೆ ನಿನ್ನನ್ನು ತಿಂತೇನೆ. ಆದ್ದರಿಂದ ನಮ್ಮದೊಂದು ಪ್ರಶ್ನೆ ಏನು? ತೋರುಬೇಕ ಮೊದಲು ಕಂಡ. ತೋರ್ಲಿಕ್ಕೆ ಇಲ್ವಲ್ಲ? ಎಂತದಿಲ್ಲ, ಯಾರಿಲ್ಲ, ಅಲ್ಲಿ ಅಷ್ಟು ದೂರ ಕಾಣ್ತದೆ. ಕೋರನಲ್ಲಿ ಬಂಡ. ಅದ್ಯಾರ ಹೆಸರು ನಿಂದ? ಅಲ್ಲ, ನಿನ್ನನ್ನು ಕರೆಯುದು ಬಂಡ ಅಂತ. ಬಂಡ ಅವನನ್ನು ತೋರಿಸಿ. ಈಗ ನೀವು ಜನ ಯಾರು ಗೊತ್ತಾಗ್ಲಿಲ್ಲ? ಇಲ್ಲ. ನಾನು ಧೀರವ ಶೂರ. ಧೀರ ಶೂರ. ಧೀರ ಅಹುದೇ ಅಹುದೇ ನೀವು ಅಹುದೇ ಧೀರ ಶೂರ ಅಹುದೇ ನೀವು ಆ
ನೋಡಿ ಸಂತೋಷವಾಯಿತು. ತೋರಿಸು ಅಂದ್ರೆ ಏನ್ ಮಾಡ್ಲಿ? ನಾವು ಕಂಡದ್ದನ್ನು ನಾನು ಯಾರನ್ನೂ ಇಷ್ಟರವರೆಗೆ ನೋಡಿಲ್ಲ, ಆದ್ದರಿಂದ ತೋರಿಸಲಾರೆನು. ಆರೇನು ಅಂದ್ರೆ ಆರೇನು, ಯಾರ ನೀನು ಹೇಳಬಲ್ಲೆ. ತೋರುತ್ತಾ ಇದೆಯಲ್ಲ ಜಲರಾಶಿ, ಇಲ್ಲಿಗೆ ನಾನು ಒಡೆಯ. ಜಲದಿಗೊಡೆ ನೀನು ಒಡೆಯ ಹೌದು ಅಂತ ಆಗ್ತಿದ್ರೆ ಅವರ ಬಗ್ಗೆ ಗೊತ್ತಿರಬೇಕಾಗಿತ್ತು. ಬೇಡ ಬೇಡ, ನಮ್ಮ ಬಗ್ಗೆ ನನಗೆ ತಿಳುವಳಿಕೆ ಇರಬೇಕಾಗಿತ್ತು. ಯಾವುದೂ ಗೊತ್ತಿಲ್ಲದಂತಹ ನೀನು ಒಡೆಯ ಅಂತ ಹೇಳಲಿಕ್ಕೆ ನಿನ್ನ ಎದೆಯಲ್ಲಿ ಏನು ಬೆಳೆದಿದೆ ಹೌದೇನೋ? ಸಲುಗೆ ಅಧಿಕವಾಗಿ ಹೋಯಿತು. ಹಾಗಾಗಿ ನಮ್ಮ ಬಗ್ಗೆ ತಿಳಿದುಕೊಳ್ಳುವಂತಹ ಯೋಚನೆ ನಿನ್ನಲ್ಲಿಲ್ಲ. ಯಾಕಷ್ಟಿದ್ದೆ ನಿನ್ನ ಹಾಗೆ ಇರುವವರು ನಾವಲ್ಲ, ಘನ ವಿಕ್ರಮಿಗಳ ಐಶನ್ನು. ಹೇಗಿದ್ದ ಐದು ತಲೆಗಳು, ಐದು ಸಿಟ್ಟು ಮೂಗಿನ ತುದಿಯಲ್ಲುಂಟು. ಮತ್ತೆ ಪ್ರಶ್ನೆಗೆ ಪ್ರಶ್ನೆ, ಉತ್ತರ ನಿನ್ನಲ್ಲಿಲ್ಲ, ಉತ್ತರ ನಾವು ಕೊಡಬೇಕು. ಅವ ಹೇಗಿದ್ದ? ಹೌದು, ಹೇಗಿದ್ದ? ತಲೆಗಳ ಇದು ಮೊದಲಿನ ನಿನಗೆ ತಲೆಯೇ ಇಲ್ಲ. ಮತ್ತೆ ಇದು ಒಂದಲ್ವೇನೋ ನಾಲ್ಕು ಕಡಿಮೆ ನಿನಗೆ. ಆಗ ನಿನಗೆ ಕಡಿಮೆ. ಅವ ಬೆಳ್ಳಗೆ, ಬೆಳ್ಳಚ್ಚಿ, ನೀನು ಕರ್ರಗೆ, ಕರ್ಗುಡ, ಕಪ್ಪು ಕಪ್ಪು ಕಪ್ಪು. ಕರ್ಯ, ಅವನಿಗೆ 2 ಕೈ, ಕೈ ಕೈ ಕೈ. ನಿನಗೆ 4 ಕರ. ಕರ್ರ
ಹೌದು. ಅದು ಯಾರು ಕರ ಮಾಡುವುದು? ಕರ ಮಾಡುವುದಲ್ಲ, ಕರ ಇರುವುದು ಅಂತ ಹೇಳಿದ್ದೀನಿ. ಅವನಿಗೆ ನಾವು ಸಂಬಂಧ ಉಂಟು ಅಂತ ಕರೆ ಮಾಡುವ. ಯಾರಿಗೆ? ನಿನಗ? ಇವನಿಗೆ ಇವನಿಗೆ ಅಲ್ಲ, ಇವನಿಗೆ ನನಗೆ ಕಾಣ್ತದಲ್ಲ ಕರ, ಮುಂದೆ ಕಾಣ್ತದೆ, ನಾಲ್ಕು ಉಂಟು. ಅಲ್ಲಿ ಒಂದೇ ಲೆಕ್ಕ ಬೇಡ ಅಂತ. ಹೌದು. ಅವ ನಮ್ಮನ್ನು ನೋಡಿ ಹೆದರಿ ನೀನು ಹಾಗಲ್ಲ, ನಮ್ಮನ್ನು ನೋಡಿದಾಗ ಇನ್ನೇನು ಭೂತಕ್ಕೆ ಹುಟ್ಟಿದವ ಎಂತದ್ದು ಏನಾಗ್ತದೆ ನಿನಗೆ ಹೇಳು? ಅಲ್ಲ, ಇಷ್ಟು ಬೊಬ್ಬೆ ನಗೆ ಬರ್ತದೆ. ನಗೆ ಬರ್ತದ? ಇಷ್ಟು ಬೊಬ್ಬೆ ಹಾಕುವಾಗ ಯಾಕೆ ಬೊಬ್ಬೆ ಹಾಕುದು? ಹೆದರಿಕೆ ಆಗುದಿಲ್ಲ ನಿನಗೆ? ಇಲ್ಲ. ಗೊತ್ತಾಯ್ತು, ನಮ್ಮಲ್ಲಿ ಸಲಿಗೆ ಸ್ವಲ್ಪ ಹೆಚ್ಚಾಯ್ತು. ನೀನು ಕೊಟ್ಟದ್ದು ಸಲುಗೆ ನಮ್ಮಲ್ಲಿ ಸಲಿಗೆ ಬೇಡ. ಹಾಗೆ ಮಾತಾಡು. ಆ ಪ್ರಾಣಿಯನ್ನು ತೋರು. ಗಟ್ಟಿ ಮಾತಾಡು ಸ್ವಲ್ಪ. ತೋರಿಸದಿರ್ದೊಡೆ ನಾವೇನು ಮಾಡ್ತೇವೆ ಗೊತ್ತುಂಟ? ನಿನ್ನನ್ನು ಹಲ್ಲಿಗೆ ಹಲ್ಲು ತಾಗದಾಗೆ ಬುಳಂ ನುಂಗಿ ಬಿಡ್ತೇವೆ. ಅಷ್ಟು ಸುಲಭದಲ್ಲಿ ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ಇದೆಂತದ್ದು? ನಿನ್ನನ್ನು ಮುದ್ದೆ ಮಾಡುದು, ಒಳಗೆ ನೂಕುದು, ಆಮೇಲೆ ಒಳಗೆ ಹಾಕುದು. ಹೌದು. ಅಲ್ಲ, ನಾವೊಂದು ಕೆಲಸ ಮಾಡ್ತೇವೆ. ಏನು? ನೀನು ಇಳಿದು ಬೇಡ, ನಿನ್ನನ್ನು ಹೀಗೆ ಎಳೆದು ಅಂಗೈಗೆ ಹಾಕಿ ನ್ಯಾರ್ಕ್ 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 ನ್ಯಾರ್ಕ 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 ಮಾಡಿ ಹೀಗೆ ಮಾಡಿ ಹುಕ್ ಮಾಡಿ ಕೊನೆಗೆ ಇಲ್ಲಿಗೆ ಇಟ್ಟು ತಲೆ ತಿರುಗಿ ಬಿದ್ರೆ ನಿನ್ನನ್ನು ಹೊರುವುದು ಯಾರು? ನನಗೆ ಅದರ ಅನುಭವವೇ ಆಗಲಿಲ್ಲ. ಹೊರುವುದೆಂತ? 5 ತಲೆಯ ಅವನು ನೀವಿಬ್ಬರು ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರೆ ನಿಮ್ಮ ರಕ್ಷಣೆಯನ್ನು ಮಾಡಿ ಎಂದು. ಅಧಿಕ ಪ್ರಸಂಗ ಮಾತಾಡಿದ್ರೆ ನಿಮ್ಮ ಕಿವಿ ಹಿಡಿದು ನೀರಿನಲ್ಲಿ ಮುಳುಗಿಸಿ ಎಸೆದೇನು? ನೀನು ದೊಡ್ಡ ಅಧಿಕ ಪ್ರಸಂಗ. ಅದು ಆ ಪ್ರಾಣಿಯ ಹಿಂದಿನಿಂದ ತುಳಿದದ್ದು, ಅದರ ಕೈ ತುಂಡಾಗಲಿಕ್ಕೆ, ಕಾಲು ಮುರಿದೋಗ್ಲಿಕ್ಕೆ, ಅದರ ಕೈಯಲ್ಲಿ ಹುಳ ಹುಟ್ಟುವುದಕ್ಕೆ, ಕಾಲಿಗೆಲ್ಲಿ ಹುಳ ಹುಟ್ಟಲಿಕ್ಕೆ. ಯಾರದ ಅದರದ್ದು ಮತ್ತೆ ಉಳಿವಾದದ್ದು ಬದುಕಬಾರ್ದು. ಅಣ್ಣ ತಮ್ಮ ಪ್ರಾಣಿ ಸತ್ತಿತು ಒಂದೇ ಇರುವುದು, ತಿನ್ನುವುದಕ್ಕೆ ನಾವಿಬ್ಬರಿಗೆ. ಹಾಗಾಗಿ ಪಾಲು ಮಾಡಿದ್ರೆ ಹೇಗೆ? ಪಾಲು ಮಾಡಿದ್ರೆ ಒಳ್ಳೇದು. ಒಳ್ಳೇದಲ್ವಾ? ಅಣ್ಣ ತಮ್ಮಂದಿರಲ್ಲಿ ಜಗಳ ಇಲ್ಲ, ಸರಿಯಾಗಿ ಗಳಿಸಿಕೊ. ಇದರಲ್ಲಿರುವ ರಕ್ತ ಮಾಂಸ ಚರ್ಮ ಅಷ್ಟು ನನಗೆ ಉಳಿದದಿಲ್ಲ. ಉಳಿಯುವುದೆಂತದ್ದು? ಎಲುಬು ಕಟ 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 ಕಟ್ ಆಹಾ, ಪಾಲು ಸರಿಯಾಗಲಿಲ್ಲ, ನಾನು ಮಾಡ್ತೇನೆ. ಈ ಪ್ರಾಣಿಯ ಸೊಂಟದಿಂದ ಮೇಲೆ ಅದು ನನಗೆ ಇರಲಿ, ಈ ಪ್ರಾಣಿಯ ಸೊಂಟದಿಂದ ಕೆಳಗೆ ಅದು ಪೂರ್ತಿ ನಿನಗೆ. ಅದು ತುಂಬಾ ವ್ಯತ್ಯಾಸ ಆಗ್ತದೆ. ಹಾಗಲ್ಲ ಬೇಕಾದದ್ದು. ನಿನಗೆ ಪಾಲು ಬೇಕೇ ಬೇಕಾ? ಬೇಕು ಅಂತಾದ್ರೆ ಹಿಡಿಯೋದ್ರ ಕಾಲು. ಒಳ್ಳೆ ಕಥೆ ಆಯ್ತಲ್ಲ. ಎಂತ ಕಥೆ? ಇಷ್ಟೆಲ್ಲ ದುಡಿದು ಪಾಲಾಗುವಾಗ ಕೈ ಹಿಡಿಬೇಕಾ? ಕಾಲಿಡಿಬೇಕಂತ. ಕಾಲಿಡಬೇಕಾ? ಬೇಕಾದ್ರೆ ಹಿಡಿ. ಒಂದು ಕಾಲು ನಿನಗೆ, ಒಂದು ಕಾಲು ದರ. ಒಂದು ಕಾಲು 2 ವಾರ. 2 ವಾರ ಲೆಕ್ಕದ್ದು ಕೇಳಿದ್ದಲ್ಲ. ಕಾಲಿನ ಜೊತೆಯಲ್ಲಿ ಒಂದು ಕೈ, ಒಂದು ಕೈಯ ಜೊತೆಯಲ್ಲಿ ಒಂದು ಕಾಲು ಹಿಡಿಯುವುದು, ಬಲವಾಗಿ ಎಳೆಯುವುದು. ಯಾರಿಗೆ ಎಷ್ಟು ಬಂತದ ಅವರಿಗೆ ಮತ್ತೆ ಮಾತನಾಡಲಿಕ್ಕೆ ಇಲ್ಲ. ಸಾರಿ, ಆದರೆ ಅವಸರ ಸಲ್ಲ. ಯಾವ ದರ ನಿನ್ನದು?
ಪ್ರಾಣಿ ಮೊದಲೇ ಹೇಳಿದೆ, ಎಂತದು? ಗಂಟಲಲ್ಲಿ ಇಳಿಯುವ ತುತ್ತಲ್ಲ ಎನ್ನುವುದಾಗಿ. ಈಗ ನಾವು ಆಯಾಸದಿಂದಿದ್ದೇವೆ. ಈಗ ಏನೇ ತಿಂದರೂ ಗಂಟಲಲ್ಲಿ ಅದಕ್ಕೊಂದು ಸಿಕ್ಕಿಕೊಳ್ತದೆ. ಉಪಾಯ ಮಾಡುವ. ಹಾ. ನೀರಿನಲ್ಲಿ ಬಿದ್ದಿದೆ, ಕೆಲವು ದಿವಸ ಇಲ್ಲಿ ಇರ್ಲಿ, ಆವಾಗ ದಪ್ಪಗಾಗ್ತದೆ, ಕೊಳೀತದೆ, ಪರಿಮಳ ಬರ್ತದೆ. ಅಲ್ಲಿವರೆಗೆ ವಿಶ್ರಾಂತಿ. ಸರ್ ಪಂಚಸಹಸ್ರ ಕಾಲದಿ ಧನುಜರ ವಿಜಯ ಸೇರಲಿರುವಿರಿ ನಳಿನರಾಮನು ಸ್ಮರಿಸೆ ಭಕ್ತಿಯಳಾಡುವಾಯಿರು ಮನದೊಳಗಿದಳ ಹೃದದ ಹನರಗಳಿರು ಮನದೊಳಗಿರುವುದ ಮದವು ಕಳದ ಮುಗಳು ತಳಿಯುವುದಿಲ್ಲ ಸಿಡದಿ ಪಂಚದ ಕರ್ಮಗಾಲನಿ ಘನಘೋರ ಸಂಗ್ರಾಮ. ಕಾಲವೆಷ್ಟಾಯಿತು ಅಂತ ಲೆಕ್ಕ ಮಾಡಿದ್ರೆ ದಿವ್ಯ 5,000 ವರ್ಷಗಳು. ಇಷ್ಟೊಂದು ಸುದೀರ್ಘ ಕಾಲ ಈ ಖಳರಲ್ಲಿ ಕಾಳಗವನ್ನು ಮಾಡಿದರೂ ನನ್ನ ಪಾಲಿಗೆ ವಿಜಯ ಪ್ರಾಪ್ತವಾಗಲಿಲ್ಲ. ರಾಕ್ಷಸರ ಕೈಯೇ ಮೇಲಾಯಿತಲ್ಲ. ಮುಂದೇನು ಅಂತ ಯೋಚನೆ ಮಾಡುತ್ತಿರುವಾಗ ಅಮ್ಮನಾಡಿದ ಮಾತುಗಳು ನೆನಪಾದು. ಆಕೆಯನ್ನು ಭಕ್ತಿಯಿಂದ ಭಜಿಸಿದರೆ ಅವಳು ಮೈದೋರಲಿಲ್ಲ. ನನ್ನ ಬುದ್ಧಿಯಲ್ಲಿ ಇದ್ದು ಪ್ರಚೋದನೆಯನ್ನು ನೀಡಿದಳಲ್ಲ. ಶಕ್ತಿಯಿಂದ ಸಾಧಿಸುವುದಕ್ಕೆ ಸಾಧ್ಯವಾದದ್ದನ್ನು ಯುಕ್ತಿಯಿಂದ ಮಾಡು ಮಗನೇ. ಓಹ್, ಒಳ್ಳೆಯ ಉಪಾಯ ಇದು. ಕುತಂತ್ರವಲ್ಲ, ಸಮರತಂತ್ರ. ಬರ್ಲಿ ರಾಕ್ಷಸ. ಸೋತೆನು. ಗೆದ್ದವರು ನೀವು. ನಿಮ್ಮನ್ನು ಕಂಡು ಸಂತೋಷಗೊಂಡು ನಿಮಗೆ ಪಾರಿತೋಷಿಕ ರೂಪದಲ್ಲಿ ಒಂದು ವರ ಕೊಡಬೇಕು ಅಂತ ಇದ್ದೇನೆ. ಒಂದೇ ಒಂದು ವರ. ಏನು ಬೇಕೋ ಕೇಳಿಕೊಳ್ಳಿ. ನೀನು ಕೊಡುವವನು. ಹೌದು. ನೀನು ಸೋತವ. ಹೌದು. ನಾವು ಗೆದ್ದವರು. ನಾವು ಬೇಡದವರು. ಯಾರಿಗೆ? ಯಾಚಿಸದವರು. ನಿನಗೆ ಬೇಕಾದರೆ ನೀನು ಕೇಳು. ಹೌದಾ? ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ನಾವು ತೆಗೆದು ಕೊಡುವುದು. ನನಗೆ ಮನಸ್ಸುಂಟು, ಮಾರ್ಗ ಇಲ್ಲ. ಯಾರು ಹೇಳಿದ್ದು ಅಷ್ಟು ದೂರದಿಂದ ಬಂದಿದ್ದೇವೆ? ಸ್ವಲ್ಪ ನೋಡ್ಬೇಕು. ಸರಿಯಾಗಿ ಕಾಣ್ತದೆ. ಹಾಗಲ್ವ? ನಾನು ಕೇಳಿದ ಬಳಿಕ ನೀವು ಕೊಡದೆ ಹೋದ್ರೆ ನಾನು ಹೇಗೆ ತಗೊಳ್ಳುದು? ನೀವು ಗಟ್ಟಿಗರಲ್ವಾ? ಗಟ್ಟಿಗರ ಭರವಸೆ ಬರಬೇಕು ಅಂತಂದ್ರೆ ನನಗೆ ನೀವಿಬ್ರು ಈಗ ಕರ ತಟ್ಟಬೇಕು. ಕರ ತಟ್ಟಿ ಭಾಷೆ ಕೊಡಬೇಕು. ನನಗೆ ಅನುಕೂಲಕ್ಕೆ ಬೇಕಾಗಿ, ನಿನಗೆ ಬೇಕಾಗಿ ನಾವು ಕೊಡ್ತೇವೆ. ಯಾವಾಗಲೂ ಮಾತು ಕೊಡುವಾಗ ಅದು ಅಗ್ನಿ ಸಾಕ್ಷಿಯಾಗಿರ್ಬೇಕು. ಇಲ್ಲಿ ಸಾಕ್ಷಿಗೆ ಅಗ್ನಿ ಬೇರೆ ಇಲ್ವಲ್ಲ, ನೀರೇ ಇರೋದಲ್ಲ. ಈ ಹಸ್ತಕ್ಕೆ ಅಗ್ನಿ ಹಸ್ತ ಅಂತ ಹೆಸರು. ಈ ಕೈಯ ಮೇಲೆ ನಿಮ್ಮ ಕೈಯನ್ನು ಇಟ್ಟು ತಟ್ಟಿ ಮಾತು ಕೊಟ್ಟಾಗ ಅದು ಅಗ್ನಿ ಸಾಕ್ಷಿಯಾಗಿ ಕೊಟ್ಟ ಮಾತಾಗ್ತದೆ. ಅದನ್ನೇ ಭಾಷೆ ಅಂತ. ನೋಡ, ಮುಂದೆ ಮಾಡು. ನೀನೇನನ್ನು ಕೇಳ್ತೀಯ ಅದನ್ನು ನಾವು ಕೊಡ್ತೇವೆ. ಸಿಕ್ಕಿದ್ರಿ ನನ್ನ ಕೈಯೊಳಗೆ. ನನ್ನ ತಲೆಗೆ ಬಲವಾದ ಏಟು ಬಿದ್ದಿದೆ.
ಇಷ್ಟು ದೊಡ್ಡ ದೇಹ ನಮ್ಮದು, ಇಷ್ಟು ಸಣ್ಣ ಕೈಯಲ್ಲಿ ಹೇಗೆ ಸಿಕ್ಕಿಕೊಳ್ಳುವುದು? ನನ್ನ ಮಾತಿನ ಧ್ವನಿ ಏನು ಅಂತ ನಿಮಗೆ ಅರ್ಥ ಆಗಲಿಲ್ಲ. ಎಂತದ ಧ್ವನಿ? ನನ್ನ ಹಿಡಿತದಿಂದ ನೀವು ತಪ್ಪಿಸಿಕೊಳ್ಳಲಾರಿರಿ ಎಂಬುದೇ ನನ್ನ ಮಾತಿನ ಆ ಅರ್ಥ. ಯೋಚನೆ ಇದ್ರೆ ಓ ವೀರರೇ, ಏನಪ್ಪ ಓ ಶೂರರೇ, ಹಾಗೆ ನನಗೆ ಬೇಕಾಗಿರುವುದು ನಿಮ್ಮಿಬ್ಬರ ಪ್ರಾಣ. ಏನು ಮಾಡುವುದೆಂಬ ಅಯ್ಯೋ ಪ್ರಾಣವಾಗಿ ಏನು ಮಾಡುವುದೆಂಬ ಪ್ರಾಣವಾಗಿ ಏನು ಮಾಡುವುದು ಏನ ಮಾಡುವುದು ಅಯ್ಯಯ್ಯೋ ಅಯ್ಯಯ್ಯೋ ಆಯ್ತಲ್ಲಪ್ಪೋ, ಹೋಯ್ತಲ್ಲಪ್ಪ, ಇಲ್ಲಲ್ಲಪ್ಪೋ, ಇನ್ನು ಮುಗೀತಲ್ಲಪ್ಪ. ಸದ್ಯಕ್ಕಂತೂ ಸಾಕು ಅಂತಾಗಿದೆ ತಮ್ಮ. ಏನ ಮಾಡುವುದಿನ್ನು? ಪ್ರಾಣವ ಕೇಳಿದ ಜಾಣತನದಲ್ಲಿಯೇ ನಮ್ಮನ್ನು ವಂಚಿಸಿದ್ದಾನೆ. ಸಾನುರಾಗದಿಂದ ಕೊಡದೇ ಇದ್ದರೆ ನಾಳೆ ಅಪವಾದಕ್ಕೆ ಕಾರಣರಾಗ್ತೇವೆ. ಅಣ್ಣ, ಅಪವಾದ ಬರಬಾರದಣ್ಣ. ಬರಬಾರ್ದು. ಕೊಡುದೇ. ಹೋಗಪ್ಪ, ನಿನ್ನ ತಲೆ ಉಂಟಲ್ಲ ಅದನ್ನೊಮ್ಮೆ ಕೊಡು, ಮತ್ತೆಲ್ಲ ಸರಿಯಾಗ್ತದೆ. ಸಮಸ್ಯೆ ಪರಿಹಾರ. ನನ್ನ ಮೇಲೆ ಪ್ರೀತಿ ಪ್ರೀತಿ ಕಾರಣವೇ ಹೇಳಿದ್ದು ಕೊಡು. ನೀನು ಹಿರಿಯವಲ್ಲ, ಅಪ್ಪ, ಹಿರಿಯವರು ಮೊದಲು ಹೋಗಬೇಕಂತ. ಯಾರು ಹೇಳಿದ್ದಪ್ಪ? ನನ್ನ ಮೇಲೆ ಪ್ರೀತಿ ಇಲ್ವಾ? ಪ್ರೀತಿ ಕಾರಣವೇ ಹೇಳಿದ್ದು. ನಿನ್ನ ದಡ್ಡ ತಲೆಯನ್ನು ಕೊಟ್ಟು ಬಿಡು. ಇಬ್ಬರ ತಲೆ ಎರಡು ಬೇಕು. ನನಗೆ ಎರಡು ಇಲ್ಲದಿದ್ರೆ ಆಗುದಿಲ್ಲ. ಎರಡು ಬೇಕು. ಎರಡು ಬೇಕಲ್ಲ. ವಂಚನೆಗೆ ಪ್ರತಿ ವಂಚನೆ ಮಾಡಲೇಬೇಕು. ಅದು ತಂತ್ರಕ್ಕೆ ತಪ್ಪಾಗುವುದಿಲ್ಲ. ಪ್ರತಿತಂತ್ರ ಹೂಡಲೇಬೇಕು. ಇವನೇ ಬುದ್ಧಿವಂತ ಅಂತ ಗ್ರಹಿಸಿದ್ದು. ಇಷ್ಟು ಸಣ್ಣ ತಲೆಯಲ್ಲಿ ಇಷ್ಟು ದೊಡ್ಡ ಬುದ್ಧಿಯನ್ನು ಉಪಯೋಗಿಸಿದ್ದಾನೆ. ಇಷ್ಟು ದೊಡ್ಡ ತಲೆಯಲ್ಲಿ ಎಷ್ಟು ದೊಡ್ಡ ಬುದ್ಧಿ ಇರ್ಲಿಕ್ಕಿಲ್ಲ. ನಮ್ಮ ಒಳಗಡೆ ಎಷ್ಟು ಉಂಟು? ಅವನಿಗೆ ಗೊತ್ತುಂಟ? ಅವನಿಗೆ ಗೊತ್ತಿಲ್ಲ. ಅವನಿಗೆ ಅಷ್ಟೇ ಗೊತ್ತಿಲ್ಲ. ಅವರದ್ದು ಮಾತ ತಮ್ಮ ತೆಟ್ಟೆಟ್ಟೆ ಕುಟು ಕುಟು ಮೆಣಬೆಟ್ಟೆ ಕಟಕಟೆ ಬಟ್ಟೆ. ಕೊಡಿ. ಅವಸರ ಮಾಡ್ಬೇಡ. ನಮಗೆ ಪ್ರಾಣ ಕೊಡುವುದಕ್ಕೆ ಅವಸರ ಇಲ್ಲ, ನಿಧಾನ. ಹೌದಾ? ನಾವು ಪ್ರಾಣ ಕೊಡ್ತೇವೆ ಅಂತ ಹೇಳಿದ್ದೇವೆ. ಎಲ್ಲಿ ಅಂತ ಹೇಳಿದ್ದೇವಾ? ಹೇಗೆ ಅಂತ ಹೇಳಿದ್ದೇವಾ? ಯಾವಾಗ ಅಂತ ಹೇಳಿದ್ದೇವಾ? ಅಂತೂ ಪ್ರಾಣ ಕೊಡ್ತೇವೆ. ಈ ತಿರುಗಾಟ ಮುಗಿಯುವುದರೊಳಗೆ ಕೊಡ್ತೀಯಲ್ಲ. ನಿನಗೆ ಅಲ್ಲ, ನಾವು ತಿರುಗಾಟ ವಂಚಕರಲ್ಲ. ಮುಗಿಬೇಕಂತೇನು? ನಮ್ಮದೊಂದು ನಿಬಂಧನೆ ಉಂಟು. ಏನು? ಒಂದೇ ಒಂದು ಬಿಂದು ಜಲ ನಮ್ಮ ಮೈಯ ಶೋಕದ ತರದಿ ನಮ್ಮ ಪ್ರಾಣವನ್ನು ಹೇಗೆ ಅಂದ್ರೆ ಈ ತಲೆ ನೀರಿಲ್ಲದಲ್ಲೇ ತಲೆ ಕಡಿ. ಅವಾಗ ಸರಿ ಆಗ್ತದೆ. ಒಳ್ಳೆಯ ಜಾಗ ಅದು ನಿಮ್ಮ ತಲೆ ಮತ್ತೆ ಅದು ಬೇಗ ಮಾಡಷ್ಟು. ಆದಿ ಮಧ್ಯ ಅಂತ್ಯರಹಿತನಾದಂತಹ ನನ್ನ ನೆಲೆಯೇನು ಅಂತ ಈ ರಾಕ್ಷಸರಿಗೆ ಗೊತ್ತಿಲ್ಲ. ಆದ್ದರಿಂದಲೇ ಇಂತಹ ಕೇಳಿಕೆಯನ್ನು ಮುಂದಿರಿಸಿದ್ದಾರೆ. ನನಗೂ ಇವರಿಗೂ ಹತ್ತಿರದ ಸಂಬಂಧ ಇದೆ. ನಾನು ಯೋಗ ನಿದ್ರೆಯಲ್ಲಿ ಮಲಗಿರುವ ಸಂದರ್ಭ ನನ್ನ ಕಿವಿಗಳ ಗುಗ್ಗೆಗಳಿಂದ ಹುಟ್ಟಿಕೊಂಡಂತಹ ನನ್ನ ಮಕ್ಕಳೇ ಇವರಾಗಿದ್ದಾರೆ. ಅಜ್ಞಾನವಿರುವುದರಿಂದ ನನ್ನನ್ನು ಅರಿಯುವುದಕ್ಕೆ ಅಸಮರ್ಥರಾಗಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ಈ ಸಂಬಂಧವನ್ನು ನಾನು ತಿಳಿಸಲೇಬೇಕು. ಇಲ್ಲದೆ ಹೋದರೆ ಯಾರೋ ಇಬ್ಬರು ರಾಕ್ಷಸರು ಹುಟ್ಟಿಕೊಂಡರು, ಮಹಾವಿಷ್ಣು ಅವರನ್ನು ಮೋಸದಿಂದ ಕೊಂದ ಎಂಬ ಮಾತು ಬರಬಾರದಲ್ಲ. ಅದಕ್ಕೋಸ್ಕರ ಇವರಿಗೆ ಸುಜ್ಞಾನವನ್ನು ಕರುಣಿಸುತ್ತೇನೆ. ಇವರ ಸಮಕ್ಷದಲ್ಲಿ ವಿರಾಟ್ ರೂಪದಿಂದ ಜಯ 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 ಶ್ರೀರಾಮ ಜಯನ ನಾರಾಯಣ ನೀರಜಗಡ ನಯನ ಕ್ಷೀರಾಣವ ಶಯನ ನಾರಾಯಣ ನೀರಜ
ಹ್ಮ್ ನಿನ್ನದಾದಂತಹ ವಿರಾಟ್ ಸ್ವರೂಪವನ್ನು ಕಂಡ ಮೇಲೆ ಹ್ಮ್ ನಮಗೆ ಯಾವ ಯೋಚನೆಯೂ ಇಲ್ಲ. ನಾವು ಮಾಡಿದ್ದೆಲ್ಲವೂ ಘೋರತರವಾದಂತಹ ಅಪರಾಧ ಎನ್ನುವಂತಹ ಪ್ರಜ್ಞೆ ಹ್ಮ್ ನಮ್ಮಲ್ಲಿ ಮೂಡಿ ಹೋಗಿದೆ. ಹ್ಮ್ ಹ್ಮ್ ಈ ಕಾಲಕ್ಕೆ ನಮಗೆ ಬೇಕಾದದ್ದು ಒಂದೇ, ಹ್ಮ್ ಯಾವ ಯೋಚನೆಯೊಂದಿಗೆ ನಾವು ನಮ್ಮದಾದಂತಹ ಅಸ್ತಿತ್ವವನ್ನು ಕಳೆದುಕೊಂಡಿದ್ದೇವೋ ಹ್ಮ್ ನಿಜ ನೆಲೆ ಏನು ಅಂತ ನಮಗೆ ಅವಶ್ಯವಾಗಿ ಬೇಕಾದದ್ದು. ಹ್ಮ್ ಅದಕ್ಕಾಗಿ ಕರಗಳನ್ನು ಜೋಡಿಸಿ ಹ್ಮ್ ಬೇಡುತ್ತಿರುವುದು ಒಂದೇ, ಹ್ಮ್. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ನಾರಾಯಣ ಜನಾರ್ದನ ಕೇಶವ. ಜಯ 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 ಜಯ. ಮನದಾಸೆಗಳೇ. ಓ ತಂದೆಯೇ, ಹ್ಮ್ ನಿನ್ನನ್ನು ಕಂಡ ಬಳಿಕ ಹ್ಮ್ ನಮ್ಮಲ್ಲಿ ಏನೋ ಆಸೆ ಹುಡುಗಿಲ್ಲ ತಾಯಿ ತಂದೆ. ಹ್ಮ್. ಆದರೆ ಒಂದುಂಟು, ಹ್ಮ್ ಈ ಕಾಯವು ನಶ್ವರವಾದ, ಹ್ಮ್ ಕೀರ್ತಿಯು ಮಾತ್ರ ಶಾಶ್ವತವಾದ. ಹ್ಮ್ ನಮಗೆ ಹುಟ್ಟಿದಾಗಲಿಂದ ಹೆಸರಿಲ್ಲ ತಂದೆ. ಹ್ಮ್ ನಮಗೊಂದು ಹೆಸರನ್ನು ಇರಿದಿ ಹ್ಮ್ ನಮ್ಮ ಕೀರ್ತಿಯು ಶಾಶ್ವತವಾಗಿ ಇರುವಂತೆ ಅನುಗ್ರಹ ವಿಷಯ ನಿಮಗೆ ತಂದೆಯೂ ನಾನು ತಾಯಿಯೂ ನಾನು. ದೇವನ ಮಕ್ಕಳಾದರೂ ನೀವು ರಾಕ್ಷಸರಾದಿರಿ ಯಾಕೆ? ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರಿ. ಅಪ್ಪ ಅಮ್ಮನ ಪ್ರೀತಿ ದಕ್ಕದಂತಹ ಮಕ್ಕಳು ಲೋಕದಲ್ಲಿ ರಾಕ್ಷಸೀ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಎಂದು ನಿಮ್ಮಿಂದ ಲೋಕ ತಿಳಿಯುವ ಹಾಗಾಯಿತು. ಓ ನನ್ನ ಮಕ್ಕಳೇ, ನಿಮಗೆ ನಾನೇ ಹೆಸರಿಡಬೇಕು. ಹುಟ್ಟುವಾಗ ದೇಹ ಮಾತ್ರ ಇರುತ್ತದೆ, ಹೆಸರು ಇರುವುದಿಲ್ಲ. ಸತ್ತ ಬಳಿಕ ದೇಹವನ್ನು ಉಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಹೆಸರು ಮಾತ್ರ ಉಳಿಯುತ್ತದೆ. ಮೃದು ಕಾಯನಾದ ನಿನ್ನನ್ನು ಮಧು ಎಂದು ಕರೆಯುತ್ತೇನೆ. ಕಠಿಣ ಶರೀರಿಯಾದಂತಹ ನೀನು ಕೈಟ ಭ ಎಂಬ ಹೆಸರಿಗೆ ಪಾತ್ರನಾದ. ನಿಮ್ಮ ಹೆಸರನ್ನು ಈ ಲೋಕದಲ್ಲಿ ಉಳಿಸುತ್ತೇನೆ, ಆದರೆ ನಿಮಗೆ ಕೊಟ್ಟ ಮಾತನ್ನು ನಾನು ಉಳಿಸಬೇಕಲ್ಲ. ನೀರೇ ತುಂಬಿದ ದೇವ, ನೀರಿಲ್ಲದ ಸ್ಥಳದಲ್ಲಿ ನಿಮ್ಮ ತಲೆ ಕಡಿಬೇಕಲ್ಲ. ನನ್ನ ತೊಡೆಗಳೆರಡನ್ನು ವಿಶಾಲವಾಗಿ ಬೆಳೆಸುತ್ತೇನೆ, ನಿಮ್ಮ ಶಿರಗಳನ್ನು ಇಡೀ ಕತ್ತರಿಸುತ್ತೇನೆ. ಕಮಲ ಜನನೇ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನ್ನು ಮಧುಕೈಟವರ ಆತ್ಮಗಳಿಗೆ ಅನಂತ ಆನಂದದ ಮೋಕ್ಷಧಾಮವನ್ನು ನೀಡಿದ್ದೇನೆ. ಅವರ ಹೆಸರು ಈ ಪ್ರಪಂಚದಲ್ಲಿ ಸ್ಥಾಯಿಯಾಗಿರಬೇಕಲ್ವಾ? ಅದಕ್ಕಾಗಿ ಅವರ ದೇಹದ ಮೇಧಸ್ಸನ್ನು ತೆಗೆದಿದ್ದೇನೆ, ಈ ಜಲಧಿಯಲ್ಲಿ ಹೊದಿಸಿದ್ದೇನೆ, ಭೂಮಿಯ ನಿರ್ಮಾಣವನ್ನು ಮಾಡಿದ್ದೇನೆ, ಭೂಮಿಗೆ ಮೇದಿನಿ ಎಂಬಂತಹ ಹೆಸರನ್ನು ಇರಿಸಿದ್ದೇನೆ. ಅದು ಈ ಮಧುಕೈಟವರ ನೆನಪಿಗೋಸ್ಕರ. ಇವರು ನನ್ನ ಮಕ್ಕಳು. ನಾನು ನಿದ್ರೆ ಮಾಡಿದಾಗ ಹುಟ್ಟಿಕೊಂಡವರು. ನಾನು ರಕ್ಷಣಾಕರ್ತೃ ತಾನೆ. ರಕ್ಷಣಾಕರ್ತೃವಾದವನು ನಿದ್ರೆ ಮಾಡಿದರೆ ಶತ್ರುಗಳು ಹೊರಗಿನಿಂದ ಹುಟ್ಟಿಕೊಳ್ಳುವುದಿಲ್ಲ, ಅವನ ಒಳಗೇ ಹುಟ್ಟಿಕೊಳ್ಳುತ್ತವೆ. ಆದ್ದರಿಂದ ಅಂತಃಶತ್ರುಗಳ ಬಗೆಗೆ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಿದ ಹಾಗಾಯಿತು. ಆ ವೇಳೆಗೆ ನನ್ನ ನಾಭೀ ಕಮಲ ಪ್ರದೇಶದಿಂದ ಬ್ರಹ್ಮದೇವ ಮೇಲೆದ್ದು ಬಂದ. ಮುಂದೇನಪ್ಪಣೆ ಅಂತ ವಿನಂತಿ ಮಾಡತೊಡಗಿದ. ನಾನು ಹೇಳುವುದಕ್ಕೇನುಂಟು, ಅಮ್ಮ ಕೊಟ್ಟಂತಹ ಉದ್ಯೋಗ ಇದೆಯಲ್ಲ, ಅದನ್ನೇ ಮಾಡು ಅಂದೆ. ಸತ್ಯಲೋಕಕ್ಕೆ ಹೋದ ಬ್ರಹ್ಮನ ಸೃಷ್ಟಿ ಆರಂಭವಾಯಿತು. ಅದು ದ್ವಂದ್ವಾತ್ಮಕವಾದ್ದು. ಅಲ್ಲಿ ದುಷ್ಟರೂ ಹುಟ್ಟುತ್ತಾರೆ, ಶಿಷ್ಟರೂ ಹುಟ್ಟುತ್ತಾರೆ. ಆದರೆ ರಕ್ಷಣಾಕರ್ತೃವಾಗಿ ನನಗೆ ವಿಶೇಷ ಹೊಣೆಗಾರಿಕೆ ಇದೆಯಲ್ಲ. ದುಷ್ಟರ ಅಟ್ಟುಳಿ ಅತಿಯಾಗಿ
ಈ ಸೃಷ್ಟಿಯ ತೋಲ ತಪ್ಪಿದಾಗ ಅವರೆಲ್ಲರ ನಿಗ್ರಹವನ್ನು ಮಾಡಿ ಶಿಷ್ಟರಿಗೆ ಆನಂದವನ್ನು ನೆಮ್ಮದಿಯನ್ನು ಕರುಣಿಸುವವನು ನಾನು. ಇದು ನಿರಂತರ ನಡೀತಾ ಇರ್ತದೆ, ಚಕ್ರ ತಿರುಗಿದಂತೆ. ಇದು ಏನು ಅಂತ ಕೇಳಿದರೆ ಎಲ್ಲ ನಮ್ಮ ಅಮ್ಮನ ಮಹಾತ್ಮೆ, ದೇವಿ ಮಹಾತ್ಮೆ. ಸಂಪೂರ್ಣ ದೇವಿ ಮಹಾತ್ಮೆಯಾಗದೆ ಯಾರು ಎದ್ದು ಹೋಗಲಿಕ್ಕಿಲ್ಲ. ನಾನು ನನ್ನ ವೈಕುಂಠ ಧಾಮದಲ್ಲಿ ಮಲಗಿಕೊಳ್ತೇನೆ. ಆ ಮಹಾಜನನಿಯ ಅನುಗ್ರಹ ಎಲ್ರಿಗೂ ಆಗಲಿ.